ವೀಕ್ಷಕರೇ ನಮಸ್ಕಾರ. ಎಲ್ರಿಗೂ ಕೂಡ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳನ್ನು ಮೊದಲಿಗೆ ಅರ್ಪಿಸ್ತಾ ಇದ್ದೇನೆ. ಸೊ ಈಗಾಗಲೇ ಬಂದಿರುವಂತಹ ಟೈಟಲ್ ಅದನ್ನೇನ್ ಕೇಳ್ತಿ ಅನ್ನುವಂಥದ್ದನ್ನ ನೀವು ನೋಡಿರಬಹುದು. ಅಂದ್ರೆ ಒಂದು ಕ್ವಶನ್ ಮಾರ್ಕ್ ಅದು, ಅದನ್ನೇನ್ ಕೇಳ್ತಿ ಅನ್ನುವಂಥದ್ದು. ಸೊ ಏನಿದು ಅನ್ನುವಂತಹ ಕ್ಯೂರಿಯಾಸಿಟಿ ನಿಮ್ಮಲ್ಲಿ ಈಗ ಕಾಡ್ತಾ ಇರ್ಬೋದು. ಯಾಕಂತ ಹೇಳಿದ್ರೆ ಈ ಟೈಮಲ್ಲಿ ಬಂದು ಅದನ್ನೇನ್ ಕೇಳ್ತಿ ಅಂತ ಪ್ರೋಮೋ ಬಿಟ್ಟಿದ್ದಾರೆ, ಏನಿದು ಅನ್ನುವಂತ ಒಂದು ಕ್ವಶನ್ ಮಾರ್ಕ್ ನಿಮ್ಮನ್ನ ಕಾಡ್ತಾ ಇರ್ಬೋದು. ಸೊ ಅಲ್ಲೇ ಇರೋದು ವಿಚಾರ ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ನಾನಿಲ್ಲಿ ಎರಡು ವಿಚಾರಗಳನ್ನು ಮೊದಲನೇದಾಗಿ ಹೇಳಬೇಕು. ಏನು ಅಂತ ಹೇಳಿದ್ರೆ, ಈಗಾಗಲೇ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಕೊರೋನಾ ಅನ್ನುವಂತ ಒಂದು ಮಹಾಮಾರಿ ಬಂತು, ಎಲ್ಲವೂ ಕೂಡ ಲಾಕ್ಡೌನ್ ಆಯಿತು. ಸೊ ಎಲ್ಲರೂ ಕೂಡ ಮನೆಯಲ್ಲೇ ಕೂತ್ಕೊಂಡು ಟೆನ್ಷನ್ ಮಾಡ್ಕೊಳ್ತಾ ಇದ್ರು. ಎಂಟರ್ಟೈನ್ಮೆಂಟ್ಗೆ ಏನು ಮಾಡುವುದು, ಸಿನಿಮಾಗಳು ರಿಲೀಸ್ ಆಗ್ತಾ ಇಲ್ಲ, ಥಿಯೇಟರ್ಗೆ ಹೋಗೋದಿಕ್ಕೆ ಆಗ್ತಾ ಇಲ್ಲ, ನಾವು ಏನು ಮಾಡೋದು ಅನ್ನುವಂತ ಒಂದು ಕ್ವಶನ್ ಮಾರ್ಕ್ಗಳಿತ್ತು. ಸೊ ಆ ನಡುವೆ ಸಿನಿಮಾ ರಂಗ ಕೂಡ ಸಾಕಷ್ಟು ಕಷ್ಟ ನಷ್ಟವನ್ನು ಅನುಭವಿಸಿದೆ. ಅಂದ್ರೆ ಹೊಸದಾಗಿ ಶೂಟಿಂಗ್ ಮಾಡುವ ಹಾಗಿರ್ಲಿಲ್ಲ ಕೆಲ ಟೈಮ್ನ ಕಾಲ. ಸೊ ಆಗಿದ್ದಂತಹ ಸಿನಿಮಾಗಳೆಲ್ಲವೂ ಕೂಡ ಅರ್ಧದಲ್ಲೇ ಬಾಕಿ ಉಳಿದಿರುವಂತದ್ದು ಎಲ್ಲರೂ ಕೂಡ ಆಗಿತ್ತು. ಸೊ ಅಂತಹ ಸಂದರ್ಭದಲ್ಲಿ ಹೊಸ ಸಿನಿಮಾಗಳನ್ನ ಹೇಗ್ ನೋಡೋದು ಅನ್ನುವಂತಹ ಕ್ವಶನ್ ಮಾರ್ಕ್ ಇತ್ತು. ಸೊ ಅಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಎನ್ನುವ ಹಾಗೆ ಈಗ ವಿ4 ನ್ಯೂಸ್, ವಿ4 ಸ್ಟ್ರೀಮ್ ಅನ್ನುವಂತಹ ಒಂದು OTT ಪ್ಲಾಟ್ಫಾರ್ಮ್ ಅನ್ನ ಲಾಂಚ್ ಮಾಡಿದೆ. ಇದು ಕರ್ನಾಟಕದ ಪ್ರಪ್ರಥಮ ಬಹುಭಾಷಾ OTT ಪ್ಲಾಟ್ಫಾರ್ಮ್ ಅನ್ನುವಂತಹ ಒಂದು ವಿಶೇಷತೆ ಕೂಡ ಹೌದು. ಸೊ ಈ ಒಂದು OTTಯಲ್ಲಿ ಅದನ್ನೇನ್ ಕೇಳ್ತಿ ಅನ್ನುವಂತಹ ಒಂದು ವಿಭಿನ್ನ ಕಥಾಹಂದರ ಹೊಂದಿರುವಂತಹ ಸಿನಿಮಾ ಗಣೇಶ ಚತುರ್ಥಿಯ ಕೊಡುಗೆ ಅನ್ನೋ ಹಾಗೆ ಇವತ್ತು ರಿಲೀಸ್ ಆಗಿದೆ. ಅಂದ್ರೆ ಇವತ್ತಿನಿಂದ ಸ್ಟ್ರೀಮಿಂಗ್ ಆಗ್ತಾ ಇದೆ ವಿ4 ಸ್ಟ್ರೀಮ್ OTTಯಲ್ಲಿ. ಈ ಮೂವಿಯನ್ನ ಯಾರು ಬೇಕಿದ್ರು, ಯಾವಾಗ ಬೇಕಿದ್ರು, ಎಷ್ಟು ಸಲ ಬೇಕಿದ್ರು ನೋಡಬಹುದು. ಇದು ಈ ಒಂದು ಅದನ್ನೇನ್ ಕೇಳ್ತಿ ಅನ್ನುವಂತ ವಿಚಾರದ ಬಗ್ಗೆ ಇರುವಂತಹ ಸಣ್ಣ ಮಾಹಿತಿ. ಎಸ್, ಅದನ್ನೇನ್ ಕೇಳ್ತಿ ಅನ್ನುವಂಥದ್ದು ಸಿನಿಮಾ ಅನ್ನುವಂಥದ್ದು ಈಗಾಗಲೇ ಗೊತ್ತಾಗಿದೆ. ಸೊ ಹಾಗಿದ್ರೆ ಆ ಸಿನಿಮಾ ಯಾರ್ದು, ಯಾರು ಸಿನಿಮಾ ಮಾಡಿದ್ದಾರೆ, ಅದರ ಡೈರೆಕ್ಟರ್ ಯಾರು, ಯಾರೆಲ್ಲ ಆಕ್ಟ್ ಮಾಡಿದ್ದಾರೆ, ಎಲ್ಲ ಪ್ರಶ್ನೆಗಳು ಖಂಡಿತವಾಗ್ಲೂ ನಿಮ್ಮನ್ನ ಕಾಡುತ್ತೆ. ಸೊ ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದಿಲ್ಲ, ನೇರವಾಗಿ ಆ ಒಂದು ಚಿತ್ರದ ಕರ್ತೃಗಳು ಯಾರಿದ್ದಾರೋ, ಆ ಚಿತ್ರದ ರೂವಾರಿಗಳು ಯಾರಿದ್ದಾರೋ ಅವರನ್ನೇ ನಿಮ್ಮ ಮುಂದೆ ಇಟ್ಟು ಅವರಿಂದಲೇ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಸೊ ಇದು ಮಂಗಳೂರಿನವರೇ ಆಗಿರುವಂತಹ ವ್ಯಕ್ತಿಗಳು ನಿರ್ಮಾಣ ಮಾಡಿರುವಂತಹ ಸಿನಿಮಾ. ಇದು ಕ್ಯಾರನ್ ಸುನಿತಾ ಕೊರಿಯಾ ಮತ್ತು ಹ್ಯಾರಿ ಅವರು ನಿರ್ಮಾಣ ಮಾಡಿರುವಂತಹ ಸಿನಿಮಾ ಇದು. ಈ ಒಂದು ಚಿತ್ರವನ್ನ ನಿರ್ದೇಶನ ಮಾಡಿರುವಂತವರು ಕನ್ನಡದ ಹೆಸರಾಂತ ನಿರ್ದೇಶಕ SK ನಾಗೇಂದ್ರ ಅರಸ್ ಅವರು. ಇವರ ಹೆಸರನ್ನ ಬಹುಶಃ ಯಾರು ಕೂಡ ಕೇಳದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಹೇಳಿದ್ರೆ ಬಹಳಷ್ಟು ವರ್ಷಗಳ ಕಾಲ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಸುಮಾರು 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಎಡಿಟರ್ ಆಗಿ ಕೆಲಸವನ್ನ ಮಾಡಿದ್ದಾರೆ, ನಿರ್ದೇಶನವನ್ನು ಮಾಡ್ತಾರೆ, ಡೈಲಾಗು ಬರೀತಾರೆ. ಚಿತ್ರರಂಗದಲ್ಲಿರುವಂತಹ ಬಹುತೇಕ ಎಲ್ಲ ಆಯಾಮಗಳಲ್ಲಿ ದುಡಿದಂತಹ ಅನುಭವ ಹೊಂದಿರುವಂತಹ ಹಿರಿಯ ಪ್ರತಿಭಾವಂತ ನಿರ್ದೇಶಕ SK ನಾಗೇಂದ್ರ ಅರಸ್ ಅವರ ಮೂಲಕ ನಿರ್ದೇಶನ ಆಗಿರುವಂತಹ ಸಿನಿಮಾದ ಬಗ್ಗೆ ಹೇಳೋದಿದ್ರೆ ಸಾಕಷ್ಟು ಹೊಸ ವಿಚಾರಗಳಿದೆ. ಅದೆಲ್ಲದರ ಬಗ್ಗೆ ಅವರಿಂದನೇ ಮಾತನಾಡೋಣ. ಸೊ ಮೊದಲನೇದಾಗಿ ಡೈರೆಕ್ಟರ್ ಸರ್ ಇದ್ದಾರೆ, SK ನಾಗೇಂದ್ರ ಅರಸ್ ಸರ್. ಅವರನ್ನ ಮೊದಲಿಗೆ ವೆಲ್ಕಮ್ ಮಾಡೋಣ. ಸರ್, ವೆಲ್ಕಮ್ ಟು ದಿ ಶೋ. ಸರ್ ನಮಸ್ತೆ. ಎಸ್, ಇಲ್ಲಿ ಮತ್ತೊಂದು ವಿಚಾರವನ್ನು ನಾನು ಹೇಳಲೇಬೇಕು. ಈ ಒಂದು ಸಿನಿಮಾ ಪಕ್ಕಾ ಒಂದು ಕಾಮಿಡಿ ಜಾನರ್ ಅಲ್ಲಿರುವಂತಹ ಸಿನಿಮಾ. ನೋಡ್ತಾ ಇದ್ರೆ ನನಗೆ ಹಾಗೇನೆ ಬಂದ್ಬಿಡುತ್ತೆ. ಸೊ ಈ ಸಿನಿಮಾವನ್ನ ನೋಡಿದ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಹೇಳ್ತಾ ಇರುವಂತಹ ಮಾತು ಇದು. ಸೊ ಕಾಮಿಡಿ ಕಿಲಾಡಿಗಳು ಕೂಡ ಈ ಒಂದು ಸಿನಿಮಾದಲ್ಲಿ ನಟಿಸಿದ್ದಾರೆ, ಯುವ ಪ್ರತಿಭೆಗಳು. ಪ್ರವೀಣ್ ಕುಮಾರ್ ಗಸ್ತಿ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ನಟಿಸಿದ್ದಾರೆ. ಅವರು ಕೂಡ ಇವತ್ತು ಗೆಸ್ಟ್ ಆಗಿ ನಮ್ಮ ಜೊತೆಗೆ ಇದ್ದಾರೆ, ಸ್ಟುಡಿಯೋದಲ್ಲಿ ಇದ್ದಾರೆ. ಅವರನ್ನು ಕೂಡ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಮಸ್ಕಾರ, ಸ್ವಾಗತ. ಅದೇ ರೀತಿ ಅನಿಲ್ ಯಾದವ್ ಅವರು, ಇವರು ಕೂಡ ಪ್ರತಿಭಾವಂತ ನಟ, ಅನೇಕ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಅದನ್ನು ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ, ಇಲ್ಲಿ ಹೇಗೆ ಎಲ್ಲ ವರ್ಕ್ ಮಾಡಿದ್ದಾರೆ ಅನ್ನುವಂಥ. ಸೊ ಅವರನ್ನು ಕೂಡ ವೆಲ್ಕಮ್ ಮಾಡ್ತಾ ಇದ್ದೀನಿ ಶೋಗೆ. ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನಾನು ಮೊದಲನೇದಾಗಿ ಡೈರೆಕ್ಟರ್ ಸರ್ ತಮ್ಮ ಹತ್ರನೇ ಕೇಳುವಂಥದ್ದು, ಅದನ್ನೇನ್ ಕೇಳ್ತೀವಿ. ಬಹುಶಃ ಈ ತರ ವಿಭಿನ್ನ ಟೈಟಲ್ ಇರುವಂತಹ ಸಿನಿಮಾಗಳನ್ನ ನಾವು ನೋಡಿದ್ದೇವೆ. ಬಟ್ ಇದೊಂದು ಕ್ವಶನ್ ಮಾರ್ಕ್, ಅದನ್ನೇನ್ ಕೇಳ್ತಿ, ಏನನ್ನ ಕೇಳೋದು, ಏನ್ ವಿಚಾರ? ಸೊ ಒಟ್ಟು ಸಿನಿಮಾದ ಬಗ್ಗೆ ತಮ್ಮ ಒಂದು ಫಸ್ಟ್ ರಿಯಾಕ್ಷನ್. ಅದನ್ನೇನ್ ಕೇಳ್ತಿ? ಆಕ್ಚುಲಿ ಇದೊಂಥರ ಜನರಲ್ ನಾರ್ಮಲ್ ಆಗಿ ಒಂದು ಯೂಸ್ ಮಾಡುವಂತ ಪದ. ಈಗ ಆಬ್ವಿಯಸ್ಲಿ ಕೇಳ್ತಾರೆ, ಈ ಕೆಲಸ ಮುಗಿಸ್ಕೊಂಡ್ ಬಂದಿಯಲ್ಲಪ್ಪ, ಹೆಂಗಿತ್ತಪ್ಪ ವರ್ಕ್ ಟೆನ್ಷನ್, ಅಯ್ಯೋ ಅದನ್ನೇನ್ ಕೇಳ್ತಾ ಮಾರಾಯ ಅಂತಾರಲ್ಲ. ಇದು ಜನರಲ್ ಕೇಳಿ 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 ಯೂಸ್ ಮಾಡುವಂತ ಪದ. ಯಾಕಂದ್ರೆ ನಮ್ಮಲ್ಲಿ ಹತ್ತಿರವಾಗಿ ಇರುವಂತ ಪದನ ನಾವು ಟೈಟಲ್ ಇಟ್ರೆ ಜನಕ್ಕೂ ಅವಾಗ ಇನ್ನೂ ಕ್ಯಾಚ್ ಆಗುತ್ತೆ. ಕೆಲವೊಂದು ತೀರಾ ಟಂಗ್ ಟ್ವಿಸ್ಟಿಂಗ್ ಇರುವಂತ ಟೈಟಲ್ಗಳನ್ನೆಲ್ಲ ಇಟ್ರೆ ಆಬ್ವಿಯಸ್ಲಿ ಉಚ್ಚಾರಣೆ ಮಾಡೋದನ್ನು ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಈಸಿಗಿದ್ರೆ ಕೇಳೋದಕ್ಕೂ ಸೌಂಡಿಂಗ್ಗೂ ಒಂಥರ ಮಜಾ ತರ ಅನ್ಸೋದು, ಖುಷಿ, ಈಸಿ ಅನ್ನೋ ತರ ಇದೆಯಲ್ಲ, ರೀಚ್ ಆಗೋದು ಈಸಿ ಆಗುತ್ತೆ. ಮೇನು ಒಂದು ಸಿನಿಮಾಗೆ ಟೈಟಲ್ ಇಟ್ಸ್ ಎ ಪ್ಲಾಟ್ಫಾರ್ಮ್. ಟೈಟಲ್ ನಿಮ್ಗೆ ಕ್ಯಾಚಿ ಆಗ್ಬಿಟ್ರೆ
ಆಬ್ವಿಯಸ್ಲಿ ನಾವು ಸಿನಿಮಾ ಹೇಗೆ ಮಾಡಿರ್ತೀವಿ ಅದ್ರ ಮೇಲೆ ಕ್ಯಾಚ್ ಆಗುತ್ತೆ ಸಿನಿಮಾ. ಸೊ ಇದು ಆ ಒಂದು ಟೈಟಲ್ ಹಿಂದಿರುವಂತಹ ಸೀಕ್ರೆಟ್, ಯಾಕಾಗಿ ಅದನ್ನೇನು ಕೇಳ್ತಿ ಅನ್ನೋ ವಿಚಾರ ಬಂತು ಅನ್ನುವಂಥದ್ದು. ಎಸ್, ಇಲ್ಲಿ ಮತ್ತೊಂದು ವಿಚಾರವನ್ನ ಹೇಳಲೇಬೇಕು. ಈ ಸಿನಿಮಾ ಕೇವಲ 4.5 ದಿನದಲ್ಲಿ ಶೂಟ್ ಆಗಿರುವಂತಹ ಸಿನಿಮಾ. ಬಟ್ ನೀವು ಸಿನಿಮಾವನ್ನ ನೋಡಿದ್ರೆ ಖಂಡಿತವಾಗ್ಲೂ ಗೊತ್ತಾಗೋದಿಲ್ಲ ಇದು ಅಷ್ಟು ಶಾರ್ಟ್ ಸ್ಪ್ಯಾನ್ ಅಲ್ಲಿ ಶೂಟ್ ಆಗಿರುವಂತಹ ಸಿನಿಮಾ ಅನ್ನುವಂಥದ್ದು. ಅದರ ಜೊತೆಗೆ ಪ್ರತಿಯೊಂದು ವಿಭಾಗ ಕೂಡ ಚೆನ್ನಾಗಿ ಬಂದಿದೆ ಅನ್ನುವಂಥದ್ದು. ಸೊ ಮತ್ತೆ ಡೈರೆಕ್ಟರ್ ಸರ್ ಹತ್ರ ವಾಪಸ್ ಬರ್ತೀನಿ. ಇನ್ನು ಪ್ರವೀಣ್ ಕುಮಾರ್ ಅವರೇ, ತಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಫಸ್ಟ್ ರಿಯಾಕ್ಷನ್ ಅನ್ನೋದಕ್ಕಿಂತ ಸರ್ ಸಿನಿಮಾಗೋಸ್ಕರ ಫಸ್ಟ್ ಇಂಟರ್ವ್ಯೂ ಬಂದು ಕೂತಿದ್ದು ಸರ್ ನಾನು ಇಲ್ಲಿ. ಸರ್ ತುಂಬಾನೇ ಖುಷಿ ಆಗ್ತಿದೆ ಸರ್. ಫಸ್ಟ್ಗೆ ಸರ್ ಫೋನ್ ಮಾಡಿದಾಗ ನಾಳೆನೆ ಶೂಟ್ ಬರಬೇಕು, ಫಸ್ಟ್ ಕ್ಯಾರೆಕ್ಟರೈಸೇಷನ್ ಹೇಳ್ತೀನಿ ಬನ್ನಿ ಅಂತಂದ್ರು. ನಂತರ ಎಲ್ಲ ಕ್ಯಾರೆಕ್ಟರ್ ಎಲ್ಲ ತಿಳ್ಕೊಂಡು ಸರಿ ಪ್ರವೀಣ್ ನಾಳೆನೆ ಶೂಟಿಂಗು ಅಂತಂದ್ರು. ಹೌದಾ ಸರ್ ನಾಳೆನಾ? ಓ ಸರಿ ಸರ್ ಅಂತಂದೆ. ನಂತರ ಸರ್ ಎಷ್ಟು ದಿನ ಸರ್ ಕಾಲ್ ಶೀಟು ಅಂತಂದೆ. 3 ದಿನ ಸರ್ 3 ದಿನನಾ ಸರ್? ಸರ್ ಆಕ್ಚುಲಿ ಸರ್ 3 ದಿನ ಸಣ್ಣ ರೋಲ್ ಇರ್ಬೋದು ಅಂತ. ಸರ್ 3 ದಿನ ಅಷ್ಟೇ ಸರ್ ರೋಲ್. ರೀ 3 ದಿನ ನಾನು ಸಿನಿಮಾನೇ ಶೂಟ್ ಮಾಡ್ತೀನಿ, ಫುಲ್ ಸಿನಿಮಾ ಅಂತಂದ್ರು. ಸರ್ ಶಾರ್ಟ್ ಫಿಲ್ಮ್ ಸರ್ ಇದು ಅಂತಂದೆ. ರೇ ನಾನೇನ್ ಶಾರ್ಟ್ ಫಿಲ್ಮ್ ಮಾಡೋ ತರ ಕಾಣ್ತಿದ್ದೀನ, ಫುಲ್ ಸಿನಿಮಾನೇ ಇದು ಅಂತಂದ್ರು. ಅವಾಗ ತುಂಬಾ ಖುಷಿ ಆಯ್ತು. ಸರ್ 3 ದಿನದಲ್ಲಿ ಹೆಂಗ್ ಸರ್ ಶೂಟ್ ಮಾಡ್ತೀರಿ? ಅದೇ ರೀ ಅದೇ ನಾನು ಮಾಡತ್ತ ಅದನ್ನೇನ್ ಕೇಳ್ತೀವಿ ಬನ್ನಿ ಅಂತ. ತುಂಬಾನೇ ಖುಷಿ ಆಯ್ತು ಸರ್ ಇದರಲ್ಲಿ ಆಕ್ಟ್ ಮಾಡಿದಕ್ಕೆ. ಆಮೇಲೆ ಅರ್ಸು ಸರ್ ಅವರ ಒಂದು ಡೈರೆಕ್ಷನ್ ಅಲ್ಲಿ ನಾವು ಆಕ್ಟ್ ಮಾಡೋದು ಒಂದು ಸೌಭಾಗ್ಯನ ಅಂತ ಅನ್ಕೋಬಹುದು ಸರ್. ತುಂಬಾ ಹಳುವರು ನಾವೀಗ ಬೆಳಿತಿರೋ ನಮ್ಮನ್ನ ಹಳವ ಅಲ್ಲ, ವೈಟ್ ಆಗಿದೆ ಮಾತ್ರಕ್ಕೆ ಹಳವ ಅಂತ ನಮ್ಮನ್ನ ಕೇಳ್ಕೊಂಡು ಈ ಒಂದು ಸಿನಿಮಾಗೆ ಅವಕಾಶ ಕೊಟ್ಟಿದ್ದಕ್ಕೆ ಮೊದಲು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಅದ್ರ ಜೊತೆಗೆ ಹ್ಯಾರಿ ಸರ್ಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ನನ್ನನ್ನ ಸಹಿಸ್ಕೊಂಡು ನನ್ನ ಜೊತೆಗೆ ಆಕ್ಟ್ ಮಾಡಿದಂತ ಇವ್ರಿಗೂ ನಿರಂಜನಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್. ಅನಿಲ್ ಯಾದವ್ ಅವರೇ, ತಾವು ಬಹುತೇಕ ಶೋಗಳನ್ನ ಮಾಡಿರುವಂತವ್ರು, ಆರ್ಟಿಸ್ಟ್ ಆಗಿ ಕೂಡ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಸೊ ಈ ಒಂದು ಸಿನಿಮಾದಲ್ಲಿ ಹೇಗಿತ್ತು ತಮ್ಮ ಎಕ್ಸ್ಪೀರಿಯನ್ಸ್? ಎಲ್ಲದಕ್ಕೂ ಮುಂಚೆ ಅದೇ ಪ್ರವೀಣ್ ಹೇಳ್ದಂಗೆ ಪ್ರವೀಣ್ದು ಫಸ್ಟ್ ಇಂಟರ್ವ್ಯೂ. ನಾನು ನಿಮ್ಮ ಜಾಗದಲ್ಲಿ ತುಂಬಾ ಜನ ಸೆಲೆಬ್ರಿಟೀಸ್ ಇಂಟರ್ವ್ಯೂ ಮಾಡಿ, ಬಟ್ ನಾನು ಕೂತ್ಕೊಂಡು ಇಂಟರ್ವ್ಯೂ ಕೊಡ್ತಿರೋದು ನಂದು ಫಸ್ಟ್ ಟೈಮ್. ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಫಿಲ್ಮ್ ಎಕ್ಸ್ಪೀರಿಯನ್ಸ್ ಅನ್ನೋದನ್ನ ಹೇಳೋದಕ್ಕಿಂತ ಹೆಚ್ಚಾಗಿ ನಾಗೇಂದ್ರ ಸರ್ ಬಗ್ಗೆ ಹೇಳಲೇಬೇಕು. ಇಂಡಸ್ಟ್ರಿಯಲ್ಲಿ ತುಂಬಾ ಜನ ಸ್ಟಾರ್ಸ್ ಇದ್ದಾರೆ. ಸೊ ಅವರಿಗೆ ಸ್ಟಾರ್ಸ್ಗಳಿಗೆ ಮೊದಲನೇ ಚಿತ್ರವನ್ನ ಮಾಡಿ ಅವ್ರಿಗೆ ಬ್ರೇಕ್ ಕೊಟ್ಟಿರುವಂತಹ ನಿರ್ದೇಶಕ. ಅವರ ಅಂಡರ್ ಅಲ್ಲಿ ನಮಗೆ ಕೆಲಸ ಮಾಡುವಾಗ ನಮ್ಗೊಂದು ಭಯ ಇರುತ್ತೆ. ಸೊ ಸ್ಟಾರ್ಸ್ ಗಳಿಗೆ ಫಿಲಮ್ ಮಾಡಿದ್ರೆ ಯಾವ ರೀತಿ ಇರುತ್ತೆ ಹೇಗೆ ಅಂತ ಹೇಳಿ. ಆಕ್ಚುಲಿ ನನಗೆ ನೈಟ್ ಕಾಲ್ ಬಂದಿದ್ದು ಆಲ್ಮೋಸ್ಟ್ ಅಲ್ಲಿ 10:30-11 ಗಂಟೆ ಅಷ್ಟೊತ್ತಿದೆ ಅನ್ಕೊಂತೀನಿ. ನಾಳೆ ಮೀಟ್ ಮಾಡಬೇಕು, ಫ್ರೀ ಇದ್ದೀರಾ ಬನ್ನಿ ಅಂದ್ರು. ಸರಿ ಆಯ್ತು ಅಂತ ಹೋದೆ. ನಿರಂಜನ್ ಇದ್ದ, ಇವನೊಂಚೂರು ಲೇಟಾಗಿ ಬಂದ. ಕುತ್ಕೊಂಡು ಮಾತಾಡ್ತಾ ಇದ್ವಿ. 3 ದಿನ ಒಂದು ಫಿಲ್ಮ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಅಲ್ಲಿ 3 ದಿನದಲ್ಲಿ ಫಿಲ್ಮ್ ಶೂಟ್ ಆಗೋದು, 16 ಶಾರ್ಟ್ ಅಂದ್ರು. ನಮ್ಮ ಮನಸ್ಸಲ್ಲಿ ಇದ್ದಿದ್ದು ಓಕೆ ಒಂದು ಶಾರ್ಟ್ ಫಿಲ್ಮ್ ಏನೋ ಎಕ್ಸ್ಪೆರಿಮೆಂಟಲ್ ಏನೋ ಮಾಡ್ಲಿಕ್ಕೆ ಶಾರ್ಟ್ ಫಿಲ್ಮ್ ಮಾಡ್ತೀರಾ ಅಂತ ಹೇಳಿ. ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ಮೇಲೆ ಗೊತ್ತಾಗಿದ್ದು ಇಲ್ಲ ಇದು ಫೀಚರ್ ಫಿಲಮ್ ಅಂತ ಹೇಳಿ. ಆಕ್ಚುಲ್ ಆಗಿ ನೀವು ಹೇಳಿದ್ರಿ 4.5 ದಿನ ಅಂತ ಹೇಳಿ. ಮಳೆ ಬರ್ಲಿಲ್ಲ ಅಂದ್ರೆ ಇದು 3 ದಿನದಲ್ಲಿ 3 ದಿನದಲ್ಲಿ ಕಂಪ್ಲೀಟ್. ಒಂದಿನ ನಮಗೆ ಎಕ್ಸ್ಟೆಂಡ್ ಆಗಿದ್ದು ಬಿಟ್ರೆ 3 ದಿನದಲ್ಲಿ ಕಂಪ್ಲೀಟ್ ಆಗಿತ್ತು. ಬಟ್ ಎಸ್ ಒಳ್ಳೆ ಎಕ್ಸ್ಪೀರಿಯನ್ಸು. ಹ್ಯಾರಿ ಸರ್ನ ನಾನು ಅವರ ಹಳೆ ಫಿಲಮ್ದು ಇಂಟರ್ವ್ಯೂ ಮಾಡಿದ್ದೆ. ಆ ಪ್ರೊಡ್ಯೂಸರು ಕರೆದು ನನಗೆ ಒಂದು ಚಾನ್ಸ್ ಕೊಟ್ಟಿದ್ದು. ಸೊ ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ಎಸ್ ಇದು ನನ್ನ ಮೊದಲನೇ ಚಿತ್ರ. ಇದಾದ್ಮೇಲೆ ಸುಮಾರು ಚಿತ್ರ ಮಾಡಿದ್ದೀನಿ. ಬಟ್ ಆಸ್ ಅನ್ ಆರ್ಟಿಸ್ಟ್ ಆಗಿ ಒಂದು ತೆರೆ ಮೇಲೆ ಕಾಣಿಸ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದು ಮೊದಲನೇ ಚಿತ್ರ ಅಂದ್ರೆ ಅದನ್ನೇನು ಕೇಳ್ತೀನಿ. ಸೊ ಇದು ನಿಮ್ಮ ಮೊದಲ ಸಿನಿಮಾ. ಸೊ ಫಸ್ಟ್ ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿತ್ತು, ಅಲ್ಟಿಮೇಟ್ ಆಗಿತ್ತು. ವಾಪಸ್ ಬರ್ತೀನಿ ಸರ್. ಈ ಒಂದು ಸ್ಟೋರಿ ಅಂದ್ರೆ ಬಹುಶಃ ಇದು ಇಷ್ಟೇ ದಿನದಲ್ಲಿ ಶೂಟ್ ಆಗಬೇಕು, ಇಂಥ ಆರ್ಟಿಸ್ಟ್ ಇರಬೇಕು, ಇಂಥ ಒಂದು ಲೊಕೇಶನ್ ಇರಬೇಕು, ಅಥವಾ ಈ ಒಂದು ಸ್ಟೋರಿ ಸೊ ಇದೊಂದು ಹುಡ್ಕೊಂಡಿದ್ದು ಹೇಗೆ, ಯಾವ ಟೈಮಲ್ಲಿ? ಸೊ ಇದರ ಹಿಂದಿರುವಂತ ಸ್ವಲ್ಪ ಕಥೆನ ಎಕ್ಸ್ಪ್ಲೇನ್ ಮಾಡ್ಬೋದು? ಆಕ್ಚುಲಿ ನಾನು ಬೇಸಿಕಲಿ ಎಡಿಟರ್ ಆಗಿದ್ನಲ್ಲ, ನಂದೆಲ್ಲ ಕೆಲಸಗಳು ಮುಗಿದಿತ್ತು. ಮಧ್ಯದಲ್ಲಿ ಇನ್ನೊಂದು ಸಿನಿಮಾನು ಡೈರೆಕ್ಷನ್ ಮಾಡ್ತಿದ್ದೆ, ಅದನ್ನು ಮುಗಿದಿತ್ತು. ಸರಿ, ನನಗೆ ಸುಮ್ಮನೆ ಕೂತ್ಕೊಳ್ಳೋಕ್ಕಂತೂ ಆಗಲ್ಲ. ನನಗೆ ಕೈ ಕಡಿತಾ ಇರುತ್ತೆ, ಏನಾದರೂ ಮಾಡಬೇಕು. ಒಂದು ಎಡಿಟಿಂಗು, ಇಲ್ಲ ಆಕ್ಟಿಂಗು, ಇಲ್ಲ ಡೈರೆಕ್ಷನ್, ಈ ರೀತಿ ಹೋಗ್ತಾ ಇರ್ತೀನಿ. ಐಡಲ್ ಕೂತ್ಕೊಳ್ಳೋದು ಅಂದ್ರೆ ನನಗೆ ಪರಮ ಶತ್ರು ಅಂದ್ರೆ ನನ್ನ ಐಡಲ್ ಕೂತ್ಕೊಳ್ಳೋದು. ನನಗೆ ಒಟ ಅಂತ ಇರಬೇಕು, ಯಾರೋ ಸಿಗಬೇಕು, ಮಾತಾಡಬೇಕು. ಆಮೇಲೆ ಸಿನಿಮಾಗೆ ಹೋಗೋದು ಅಷ್ಟೇ, ಒಬ್ಬನೇ ಹೋಗಲ್ಲ, ಯಾರೋ ಫೋನ್ ಮಾಡಿ ಯಾರೋ ಬರ್ರಪ್ಪ ಅಂತ ಹಿಂಗೆ ಈ ರೀತಿ ಇದ್ದಾಗ 1 ವಾರ 2 ವಾರ ಫುಲ್ ಐಡಲ್ ಆಗೋಯ್ತು. ಏನಾದರೂ ಮಾಡಬೇಕಲ್ಲ ಅಂತ ಹ್ಯಾರಿ ಸರ್ ಅವ್ರದ್ದು, ನಮ್ಮ ನಿರ್ಮಾಪಕರದ್ದು ಹಿಂದಿನ ಸಿನಿಮಾ ಒಂದು ಎಡಿಟಿಂಗ್ ಮಾಡಿದ್ದೆ ನಾನು. ಆವಾಗ ಏನಾಯ್ತು, ಫ್ಲಾಶ್ ಆಯ್ತು. ಸರಿ, ನಮ್ದು ಮಾಮೂಲಿ ಇರುತ್ತಲ್ಲ ಸರ್ಚಿಂಗು, ಯಾರು ಇರ್ತಾರೆ, ಯಾರು ಸಿಕ್ತು. ಅರೆ ಮಂಗಳೂರವ್ರು ಇದ್ದಾರೆ, ಅವರು ಲಾಸ್ಟ್ ಟೈಮ್ ಒಂದ್ಸರಿ ಸಿನಿಮಾ ಮಾಡಬೇಕು ಅಂತ ಇದ್ರು ಅಂದ್ಬಿಟ್ಟು ಅವ್ರಿಗೆ ಫೋನ್ ಮಾಡಿ ಬಂದೆ.
ಫೋನ್ ಮಾಡ್ಬಿಟ್ಟು ಸರ್ ಹಿಂಗೆ ಇನ್ನೊಂದು ಹೇಳಬೇಕು ಅಂತ. ಆ್ಯಕ್ಚುಲಿ ಸುಮ್ಮನೆ ಬಂದು ಒಂದು ಹೇಳಿದೆ, ಸರ್ ಹಿಂಗಿದೆ ಒಂದು ಪ್ಲ್ಯಾನ್ ಇದೆ. ಪೂರ ಕತೆ ಕೇಳಿಲ್ಲ, ಬರೀ ಒಂದು ಲೈನ್ ಹೇಳಿದೆ ಅಷ್ಟೇ. ಅವರು ಇಂಪ್ರೆಸ್ ಅದ, ಒಂದು ಚಿಕ್ಕ ಲೈನ್ಗೆ ಒಂದು 10 ನಿಮಿಷ ಹೇಳಿರ್ಬೋದು ಅಷ್ಟೇ. ಆದರೆ 15 ನಿಮಿಷ ಲೈನ್ಗೆ ಓಕೆ ಆಗ್ಬಿಟ್ಟು 3 ದಿನ ಅವ್ರ ಮನೇಲಿ ಇದ್ದೀನಿ. ಅಂದ್ರೆ ಯಾಕಂದ್ರೆ ಅವ್ರ ಫ್ಯಾಮಿಲಿನೂ ಇರಲಿಲ್ಲ. ಅವಾಗ ಒಬ್ಬರೇ ಸರ್, ನಾನು ಒಬ್ಬನೇ ಇದ್ದೀನಿ ಸರ್. ಹೌದಾ ಸರಿ ಅಂದ್ಬಿಟ್ಟು ನಮ್ಮ ಅಸಿಸ್ಟೆಂಟನ್ನು ಬಂದಿದ್ರು, ಅವ್ರ ಜೊತೆಗೆ ಅಂದ್ಬಿಟ್ಟು ಅಲ್ಲಿಂದ ಸರಿ ಯಾವಾಗ ಮಾಡೋಣ, ಏನು ಪ್ರೊಸೆಸ್ ಮಾಡಿ ಸರ್, ನಾನು ಮನೆಗೆ ಹೋಗಿ ಡೈಲಾಗ್ ರೆಡಿ ಮಾಡ್ಕೊಂಡು ಬರ್ತೀನಿ. ಆಯ್ತು, ಡೈಲಾಗ್ ಎಲ್ಲ ರೆಡಿ ಆಯಿತು. ಏನೇನು ಎತ್ತ ಹೆಂಗೆ ಏನು ಅಂತ ಸರಿ ಕ್ಯಾರೆಕ್ಟರೈಸೇಷನ್ ಮಾಡಬೇಕು. ಕ್ಯಾರೆಕ್ಟರೈಸೇಷನ್ ಮಾಡುವ ಯಾರು ಅಂತಂದಾಗ ನಮಗೆ ಡೈಲಾಗು ಇದು, ಯಾಕಂದ್ರೆ ನನ್ನ ಪ್ಲಾನ್ ಹೇಳಿದೆ ಅವ್ರಿಗೆ, ಸರ್ ಈ ರೀತಿ ಇದೆ, ಒಂದು 3 ಡೇಸಲ್ಲಿ ಮಾಡುವಂಥದ್ದು. ಹೆಂಗ್ರಿ ಆಗುತ್ತೆ 3 ಡೇಸಲ್ಲಿ? ಸಾಧ್ಯನೇ ಇಲ್ಲ ಒಂದು ಫಿಲ್ಮ್ ಮಾಡೋದಕ್ಕೆ. ಸರ್ ಸಾಧ್ಯ ಇಲ್ಲ ಅನ್ನೋದನ್ನ ಮಾಡೋದೇ ನನ್ನ ಒಂದು ಚಾಲೆಂಜ್ ಸರ್. ನಾನು ಮಾಡ್ತೀನಿ ಸರ್, ನಾನು ಎಷ್ಟೆಷ್ಟೋ ಏನೇನೋ ಮಾಡ್ಕೊಂಡ್ಬಿಟ್ಟಿದ್ದೀನಿ ಎಡಿಟಿಂಗಲ್ಲೇ. ಒಂದು ದಿನಕ್ಕೆ ಸಾಂಗ್ ಎಲ್ಲ ಒಂದಿನ ಅರ್ಧ ದಿನಕ್ಕೆಲ್ಲ ನಾನು ಕಟ್ ಮಾಡಿ ಆ ಒಂದು ಏನೋ ಒಂದು ಇದೆ, ಏನೋ ಒಂದು ದೇವರು ಒಂದು ಕೊಟ್ಟಿದ್ದಾನೆ ಕಲೆ, ಅದನ್ನ ಈ ರೀತಿಯಲ್ಲಿ ಇನ್ನೊಂದು ರೀತಿ ಒಂದು ಅಹೆಡ್ ಹೋಗೋಣ ಅನ್ನೋ ಥರದಲ್ಲಿ ಹೇಳಿದೆ. ಸರಿ ಏನೋ ಮಾಡಿಪ್ಪ, ನಂಗೇನು ಲಾಸ್ ಆಗಲ್ಲ ತಾನೇ, ಆಬ್ವಿಯಸ್ಲಿ ದುಡ್ಡಾಗ್ದವ್ರು ಇರ್ತಾರೆ ಹಂಗೆ. ನಾನು ಸರ್ ನಾವು ಪ್ರೊಫೆಷನಲ್ ಸಿನಿಮಾದವರು ಸರ್, ನಾವು ಅವ್ರಿಗೆ ಇವ್ರಿಗೆ ಅಂತ ಏನು ಮಾಡಲ್ಲ ಅಂದ್ವಿ. ಸರಿ ಅಂತ ಆಯಿತು. ಅದಾದಮೇಲೆ ಕಲಾವಿದ್ರನ್ನ ಬೇಕು. ಇದಕ್ಕೆ ಇಂಪಾರ್ಟೆಂಟ್ ಏನಂದರೆ ಒಬ್ಬ ಡೈಲಾಗ್ಸ್ ಮರಿಬಾರ್ದು, ಮೇನ್ ಥಿಂಗು. ಯಾಕಂದರೆ ಆ ಸ್ಟ್ರೆಚಲ್ಲಿ ಮಾಡಬೇಕು ಕಂಟಿನ್ಯೂ. ಒಂದೊಂದು ಶಾರ್ಟು 15 ನಿಮಿಷ 20 ನಿಮಿಷ ಈ ರೀತಿ ಟೇಕಲ್ ಹೋಗ್ಬೇಕು. ಮಧ್ಯದಲ್ಲಿ ಮಿಸ್ ಆಯ್ತು ಅಂದ್ರೆ ಮತ್ತೆ ಫಸ್ಟಿಂದ ಬರಬೇಕು ಈ ರೀತಿ. ಆಮೇಲೆ ಚೂಸ್ ಮಾಡ ನಿರಂಜನ್ ದೇಶಪಾಂಡೆ, ಅವ್ರು ಆಂಕರ್ ಆಗಿದ್ರು. ಪಟ 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 ಮಾಡೋದು, ಸಖತ್ ಹ್ಯೂಮರ್ ಸೆನ್ಸು, ಓಕೆ ಅವ್ರು ಫಿಕ್ಸು. ಆಮೇಲೆ ನಮ್ಮ ಪ್ರವೀಣ್ ಗಸ್ತಿ ಅವರು ಪರಿಚಯ ಆಗಿದೆ ಅಂದರೆ ನಾವು ಮೇ 1 ಅಂತ ಒಂದು ಸಿನಿಮಾ ಮಾಡ್ತಿದ್ದೆ, ಟೊರಿನೋ ಫ್ಯಾಕ್ಟ್ರಿಲಿ ಫೈಟ್ ಎಪಿಸೋಡ್ ಮಾಡ್ತಿದ್ರು. ಸಂದೀಪ್ ಅಂತ ಒಬ್ರು ಡೈಲಾಗ್ ರೈಟರ್ ಅವ್ರ ಕಡೆಯಿಂದ ಬಂದರು. ಸರಿ ಸರ್ ನಾನು ಕಾಮಿಡಿ ಕಿಲಾಡಿ, ಗೊತ್ತು ರೀ ನೀವು, ನಾನು ನಿಮ್ಮ ಫ್ಯಾನ್ ರೀ. ಏನು ಸರ್ ಹಂಗೆ ಸರ್ ನಾವು ಕಲಾವಿದ್ರಿಗೆ ಯಾವತ್ತೂ ಫ್ಯಾನೇನೆ, ಪಕ್ಕ ಕಲಾವಿದ್ರಿಗೆ ನಾವು ಫ್ಯಾನೇನೆ. ಸರಿ ಇದ್ದಾಗ ಹೇಳ್ತೀನಿ ರೀ ಅಂತ ಒಂದು ಮೈಂಡಲ್ಲಿ ಇಟ್ಕೊಂಡಿದ್ದೆ. ಯಾವಾಗ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಯ್ತೋ ಇಮಿಡಿಯೇಟ್ ಬನ್ನಿಪ್ಪ ಅಂತ ಫ್ಲಾಶ್ ಆಯ್ತು. ಅದಾದ್ಮೇಲೆ ಇನ್ನೊಂದು ಮಂಗ ಬೇಕಿತ್ತು. ಯಾಕಂದ್ರೆ ಈ ಸಿನಿಮಾದಲ್ಲಿ ಒಂದು 3 ಮಂಗಗಳು ಉಂಟು ಮಾರಾಯರೆ. ಅದು ಅವ್ರು ಮಾಡೋ ಕೆಲಸಗಳೇ ಆ ರೀತಿ ಉಂಟು. 2 ಮಂಗಗಳು ಸಿಕ್ಕಿತ್ತು, ಇನ್ನೊಂದು ಮಂಗ ಬೇಕಿತ್ತಲ್ಲ ಅಂದ್ಬಿಟ್ಟು ಆಮೇಲೆ ಇವ್ರೂ ಪರಿಚಯ ಆಯ್ತು, ಹಳೆ ಪರಿಚಯ. ಅದು ಅಲ್ಲದೆ ಬೇಸಿಕಲಿ ಸ್ಟೇಜ್ ಆರ್ಟಿಸ್ಟು ಕೂಡ. ಫ್ಲಾಶ್ ಆಯ್ತು, ಹಿಂಗಿದೆ ಬರ್ತೀರಾ? ಬರ್ತೀನಿ ಸರ್ ಟಪಾರ್ ಅಂತ ಹಾಕೊಂಡು ಎಲ್ಲ ಸಿನಿಮಾ ರೆಡಿ ಮಾಡಿದ್ವಿ. ರೆಡಿ ಮಾಡಿಕೊಂಡು ಅದಕ್ಕೂ ಮುಂಚೆನೆ ನಮ್ಮ ಅದೇ ಹೇಳ್ದಂಗೆ ನಮ್ಮ ಕ್ಯಾಮ್ರಾಮೆನ್ನು 4 ಜನನ ಫೈನಲ್ ಮಾಡಿದ್ವಿ. ಅಂದ್ರೆ 4 ಜನ ಫೈನಲ್ ಅಲ್ಲ, ಒಬ್ರನ್ನ ಫೈನಲ್ ಮಾಡಿದ್ವಿ. ಕತೆ ಹೇಳಿದ್ವಿ ಸೆಲೆಕ್ಷನ್ ಅಲ್ಲಿ. ಅವರು ಇವ್ರಿಗೆ ರೀಡಿಂಗ್ ಕೊಡೋ ಟೈಮಲ್ಲಿ ಅವರು ಇದ್ರು, ಎಲ್ಲ ರೀಡಿಂಗ್ ಕೇಳಿದ್ರು, ಕತೆ ಎಲ್ಲ ಕೇಳಿ ವಾವ್ ಸೂಪರ್ ಸೂಪರ್ ಸರ್ ಅಜ್ಜಿ ಎಷ್ಟು ಒಂದು 30 ಡೇಸಲ್ಲಿ ಮುಗಿಸ್ಬೋದಲ್ಲ ಅಂದ್ರು. 30 ಡೇಸ್ ನೋ ಓನ್ಲಿ 3 ಡೇಸ್ ಒಂದೇ ಸಾಕಾಗೋದ್ರು. ಆಮೇಲೆ ಅವರು ಜಿ ಆಗಲ್ಲ ನಿಜವಾಗ್ಲೂ ಕಷ್ಟ. ಯಾಕಂದ್ರೆ ಒಂದು ಹಿಂದಿನ ಸಿನಿಮಾ ಮಾಡಿದ್ರು ಅವರು, ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಅನ್ಕೊಂಡು ಆಗ್ಲಿಲ್ಲ. ಆಮೇಲೆ ಏನ್ ಮಾಡಿದ್ವಿ, ಮತ್ತೆ ಇನ್ನೊಬ್ರನ್ನ ಕರೆದ್ವಿ. ಅವರು ನೋಡಿದ್ರು, ಲೊಕೇಶನ್ ಎಲ್ಲ ನೋಡಿದ್ರು, ಆಯ್ತು ಅಂದ್ರು ಆಗಲ್ಲ, ಇನ್ನೊಬ್ರು ಆಗಲ್ಲ. ಕೊನೆಗೆ ನಮ್ಮ ಹಳೆಯ ಸ್ನೇಹಿತರಾದ MB ಹಳ್ಳಿ ಕಟ್ಟಿ ಇದ್ರು, ಅವ್ರು ಬಿಸಿ ಇದ್ರು ಪಾಪ. ಸುಮ್ಮನೆ ಫೋನ್ ಮಾಡಿದೆ ಡೌಟಲ್ಲಿ, ಫ್ರೀ ಇದೀನಿ ಜಿ ಅಂದ್ರು. ಎಷ್ಟು ದಿನ? 1 ವಾರ ಇದೆ, ಹಂಗಿದ್ರೆ ಬನ್ನಿ ಅಂತ ಹೇಳ್ಬಿಟ್ಟು ಅವ್ರು ಡಿಸ್ಕಸ್ ಮಾಡಿ ನೀಟಾಗೆ ಅವ್ರನ್ನ ಹೆಂಗಿರೋ ಗ್ಯಾಪ್ ಇದೆಲ್ಲ ಬನ್ನಿ ಗ್ಯಾಪಲ್ಲಿ ಇದೊಂದು ಮಾಡ್ಬಿಡೋಣ ಅಂತೇಳಿ ಹಂಗೆ ವರ್ಕೌಟ್ ಮಾಡ್ಕೊಂಡ್ವಿ. ಯಾಕಂದ್ರೆ ಕೆಲವರು ಹೇಳ್ಬೋದು 3 ದಿನದಲ್ಲಿ ಹೆಂಗೆ ಅಂತ. ಆಬ್ವಿಯಸ್ಲಿ 1 ದಿನ ಮಳೆ ಬಂತು, ಹಾಗಾಗಿ 4 ದಿನ ಆಗೋಯ್ತು ನಮ್ದು. ಹೆಂಗ್ ಮಾಡಕ್ ಸಾಧ್ಯ ಅಂತ. ಆದ್ರೆ ಇದು ಸುಮ್ಮನೆ ಈಸಿ ಟಾಸ್ಕ್ ಅಲ್ಲ. ಯಾಕಂದ್ರೆ ನಾವು ರಿಹರ್ಸಲ್ ಮಾಡಬೇಕು, ಪಕ್ಕ ಫಸ್ಟ್ ಸ್ಕ್ರಿಪ್ಟ್ ಆರ್ಟಿಸ್ಟ್ಗಳಿಗೆಲ್ಲ ಕೊಟ್ಟು ಅವರು ತರೋ ಹಾಗೆ ವರ್ಕ್ಶಾಪ್ ಮಾಡಿದ್ವಿ. ವರ್ಕ್ಶಾಪ್ ಮಾಡಿ ಆಮೇಲೆ ನಾವು ಸ್ಪಾಟಲ್ಲಿ ಹೋಗಿ ಅಲ್ಲಿ ಈಸಿ ಆಯಿತು ನಮಗೆ. ಆಮೇಲೆ ಟೇಕಿಂಗ್ ಮಾಡ್ತಾ ಮಾಡ್ತಾ ಅಲ್ಲಿ ಕರೆಕ್ಷನ್ಸು, ಆಮೇಲೆ ಜಿಮ್ಮಿ ಎಲ್ಲ ತರಿಸಿದ್ವಿ. ಆ ಒಂಥರ ಟೆಕ್ನಿಕ್ ಯೂಸ್ ಮಾಡಿದ್ವಿ. ಜಿಮ್ಮಿಯಿಂದ ಇಳಿಸಿ ಅಲ್ಲಿಂದ ಕ್ಯಾಮ್ರಾ ಇಳಿದು ಮೂಮೆಂಟ್ ಆಗಿ ಮತ್ತೆ ಜಿಮ್ಮಿಗೆ ಹಾಕಿ ಮತ್ತೆ ಮೂಮೆಂಟ್, ಈ ರೀತಿ ಒಂದು ಯಾಕಾಗಲ್ಲ ಅಂತ ಒಂದು ಟೆಕ್ನಿಕಲಿ ಮಾಡಿದ್ವಿ. ವಾಪಸ್ ಬರ್ತೀನಿ, ನಿಮ್ಮ ಹತ್ರ ಮಾತಾಡೋದು ಸಾಕಷ್ಟಿದೆ. ವಾಪಸ್ ಬರ್ತೀನಿ. ಕಾರ್ಯಕ್ರಮ ಮುಂದುವರಿತು. ಸಣ್ಣ ಮತ್ತೊಮ್ಮೆ ಸ್ವಾಗತ. ಅದನ್ನೇನ್ ಕೇಳ್ತಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಚಿತ್ರತಂಡದ
ಸೆಲೆಬ್ರಿಟಿಗಳ ಜೊತೆಗೆ ನಾವು ಮಾತನಾಡ್ತಾ ಇದ್ದೇವೆ. ಮತ್ತೊಮ್ಮೆ ಮೂವರನ್ನು ಕೂಡ ವೆಲ್ಕಮ್ ಮಾಡ್ತಾ ಇದ್ದೀನಿ. ಎಸ್ ಡೈರೆಕ್ಟ್ ಸರ್, ಮತ್ತೆ ವಾಪಸ್ ಬರ್ತೀನಿ. ಮೊದಲು ಇಬ್ಬರು ಕಲಾವಿದರ ಹತ್ರ ಕೇಳಬೇಕು. ಯಾಕಂತ ಹೇಳಿದ್ರೆ ಈಗಾಗಲೇ ಹೇಳಿದ್ರೆ ನಿಮಗೆ ಟೈಮ್ ತುಂಬಾ ಕಡಿಮೆ ಇತ್ತು. 3 ದಿನದಲ್ಲಿ ಫಸ್ಟ್ ನೀವು ಪ್ಲಾನ್ ಹಾಕೊಂಡಿರೋದು, ಅಷ್ಟರೊಳಗೆ ಮುಗಿಸ್ಬೇಕಿತ್ತು. ಕಲಾವಿದರ ಆಯ್ಕೆ ಬಗ್ಗೆ ಹೇಳಿದ್ರಿ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದು, ಯಾಕಂತ ಹೇಳಿದ್ರೆ ಟೈಮ್ ಇರಲಿಲ್ಲ. ಅಂದ್ರೆ ನಾರ್ಮಲ್ ಆಗಿ ನಾವು ಬೇರೆ ಸೆಟ್ ಅನ್ನು ಗಮನಿಸಿದ್ರೆ ಅಲ್ಲಿ ಮಾತು ಹರಟೆ ಎಲ್ಲ ಇರುತ್ತೆ, ಟೈಮ್ ಸಿಗುತ್ತೆ. ಸೊ ಇಲ್ಲಿ ಅಂತದಕ್ಕೆ ಅವಕಾಶ ಇಲ್ಲ ಬಹುಶಃ. ಸೊ ಹೇಗಿತ್ತು ನಿಮ್ಮ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಇವಾಗ? ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಈಗ ಸ್ಕ್ರಿಪ್ಟ್ ಕೊಡೋದು ಒಂದು ದಿನ ರಿಹರ್ಸಲ್ ಮಾಡಿದ್ವಿ ಸರ್. ಒಂದಿನ ರಿಹರ್ಸಲ್ ಮಾಡಿದ ನಂತರ ಮತ್ತೆ ಮಾರನೇ ದಿನ ನಾವು ಸ್ಪಾಟಿಗೆ ಹೋಗಿ ನಂತರ ಇವ್ರ ಫ್ರೀ ಟೈಮ್ ಸರ್ ಸ್ಕ್ರಿಪ್ಟ್ ಎಲ್ಲ ನೋಡ್ಕೊಳ್ರಿ ಹಂಗೆ ಹಿಂಗೆ ಅಂತ ನಾವು ಸ್ಕ್ರಿಪ್ಟ್ ಎಲ್ಲ ನೋಡ್ಕೊಂಡು ಅಲ್ಲೇ ಡೈರೆಕ್ಟ್ ಆಗಿ ನಾವು ಮಾತಾಡ್ಕೊಂಡು ಇದು ಮಾಡೋರು, ಡೈಲಾಗ್ ರಿಹರ್ಸ್ ಮಾಡಿದ ನಂತರ ಇವರು ನಾಗೇಂದ್ರ ಅರಸು ಸರ್ ಹಿಂಗ್ ಬರ್ಬೇಕು, ಹಿಂಗ್ ಹೋಗ್ಬೇಕು, ಅಲ್ಲಿಗೆ ನೀವು ಸ್ಟಾಪ್ ಆಗ್ಬೇಕು, ದಯವಿಟ್ಟು ಮಿಸ್ ಮಾಡಬೇಡಿಪ್ಪ ಅನ್ನೋರು. ದಯವಿಟ್ಟು ಮಿಸ್ ಮಾಡಬೇಡಿಪ್ಪ, ಮತ್ತೆ ವಾಪಸ್ ಬರ್ಬೇಕಾಗ್ತದೆ ಅಂತಂದ್ರು. ಸರ್ ಆಯ್ತು ಸರ್ ಅಂತ ಸ್ಟಾರ್ಟ್ ಮಾಡಿದ್ವಿ ಸರ್. ಸ್ಟಾರ್ಟ್ ಮಾಡಿದ ತಕ್ಷಣ ಒಂದ್ಸಲ ಹೋದ್ವಿ, ಅಲ್ಲೇ ಆಮೇಲೆ ಮಿಸ್ ಆಯ್ತು ಸರ್. ಮಿಸ್ ಆದ ನಂತರ ಮತ್ತೆ ವಾಪಸ್ ಬಂದ್ವಿ. ಸರ್ ಪಕ್ಕಾ ಸರ್ ಈ ಸಲ ಮಾಡ್ತೀವಿ ಸರ್, ನೋ ಟೆನ್ಷನ್ ಸರ್ ಅಂದ ತಕ್ಷಣ ಆಮೇಲೆ ಮತ್ತೆ ಹೋದ್ವಿ ಸರ್. ಮತ್ತೆ ಹೋದ ನಂತರ ಅಲ್ಲಿ ಕ್ಯಾಮ್ರಾ ಒಂದ್ ಸ್ವಲ್ಪ ಶೇಕ್ ಆಯ್ತು. ಮತ್ತೆ ಬನ್ನಿ ಅಂದ್ರು. ಮತ್ತೆ ಹೋದ್ವಿ ಸರ್. ಅಲ್ಲಿ ಅಷ್ಟು ಒಂದು ಶ್ರಮ ಪಟ್ಟಿದ್ವಿ ಸರ್. ಮತ್ತೆ ಇನ್ನೊಂದು ನಮ್ಮನ್ನ ಸಹಿಸ್ಕೊಂಡು ನಾಗೇಂದ್ರ ಸರ್ ಅವರು ಆಯ್ತು ಕೂಲ್ ಆಗಿ ಮಾಡಿ, ಏನೋ ತಲೆ ಕೆಡಿಸ್ಕೋಬೇಡಿ, ಆಮೇಲೆ ಅಲ್ಲೇ ಸ್ಪಾಂಟಿನಿಯಸ್ ಆಗಿ ಏನ್ ಬರುತ್ತೋ ಅದನ್ನ ತಗೊಳ್ರಿ ಅಂದ್ರೆ ಅದಕ್ಕೆ ನಾವು ಮೆಚ್ಕೋಬೇಕು ಸರ್. ಅಲ್ಲಿ ಏನೇ ಮಾತಾಡಿದ್ರು ಒಂದು ಫ್ರೀಡಮ್ ಇತ್ತು ಸರ್. ಆ ಫ್ರೀಡಮ್ ಕೊಟ್ಬಿಟ್ಟಿದ್ರು ಆಲ್ರೆಡಿ. ಬೌಂಡ್ರಿ ಬಿಟ್ಟು ಹೋಗ್ಬಾರ್ದು, ಹಿಂದೆ ಮುಂದೆ ಬೇಕಾದ್ರೆ ಮಾಡೋದು, ಬೌಂಡ್ರಿ ಬಿಟ್ಟು ಹೋಗ್ಬಾರ್ದು ಅನ್ನೋ ತರ ಅದೆಲ್ಲ ಮಾಡುದು ಸರ್. ಆಮೇಲೆ ನಂತರ ಒಂದು ಕ್ಲಬ್ ಸೀನ್ ಬರುತ್ತೆ ಸರ್. ಅದ್ರಲ್ಲಿ ಡಿಸ್ಕೋಥೆಕ್ ಆಡುವಾಗ ನಾನು ವಾಮಿಟ್ ಮಾಡೋ ಸೀನ್ ಸರ್. ಅದು ವಾಮಿಟ್ ಮಾಡೋ ಸೀನು ನಂಗೆ ವಾಮಿಟ್ ಬರ್ತಿರ್ಲಿಲ್ಲ ಸರ್. ಅವಾಗ ಅರಸು ಸರ್ ಆಮೇಲೆ ನಿರಂಜನ ಏನ್ ಮಾಡಿದ್ರು, ಮೊಸರು, ಅದು ಅನ್ನ, ನೀರು, ಕೋಕೋ ಕೋಲಾ, ಆಮೇಲೆ ಹ್ಯಾಪಿ ಮೆಂಟೋಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಪುಡಿ ಮಾಡಿ ಅದ್ರಲ್ಲಿ ಹಾಕಿ ಸಡನ್ ಆಗಿ ಕುಡಿಸ್ಬಿಟ್ರು ಸರ್. ಅದ್ ಏನು ತಗೋದು ಸರ್, ನಿಜವಾಗ್ಲೂ ವಾಮಿಟ್ ಮಾಡ್ಬಿಟ್ಟೆ ನಾನು, ಆಟೋಮೆಟಿಕ್ ವಾಮಿಟ್ ಮಾಡಿದೆ. ಆಮೇಲೆ ಅವ್ರ ಪಾಪ ಮೇಡಮ್ ಅವರು ಯಾಕೋ ಸ್ಮೆಲ್ ಬರ್ತಿದ್ಯಲ್ಲ ಪಿ ಇಲ್ಲ ಮೇಡಮ್ ಅದು ಅಲ್ಲೇ ನೀವು ಯಾರೋ ಇದ್ ಮಾಡಿರ್ಬೇಕು, ಅಲ್ಲೇ ಮಿಕ್ಸ್ ಆಗಿತ್ತಲ್ಲ ಅದೇ ಸ್ಮೆಲ್ ಅಂತ. ಹೊರಗಡೆ ಬಂದು ಅರಸು ಸರ್ ನಿಜವಾಗ್ಲೂ ವಾಮಿಟ್ ಮಾಡ್ದೇನು ಅಂದ್ರು. ಹೌದು ಸರ್ ವಾಮಿಟ್ ಮಾಡ್ದೆ ಅಂತ ತಕ್ಷಣ ಅಯ್ಯೋ ಎಲ್ಲಾ ಒಳ್ಳೆ ಅಂತ ಹಾಕಿದ್ವಿ ಸರ್. ಆಮೇಲೆ ಅಷ್ಟೇ ಎಂಜಾಯ್ಮೆಂಟ್ ತಗೊಂಡು ನಾವು ಮಾಡಿದ್ವಿ ಸರ್, ಎಂಟರ್ಟೈನ್ಮೆಂಟ್ ನಾವು ಅಲ್ಲೇ. ಆಮೇಲೆ ನಾವ್ ಎಲ್ಲೋ ಒಂದ್ ಶೂಟಿಂಗ್ ಬಂದಿದೀವಿ, ಯಾರೋ ಒಂದು ಭಯದಲ್ಲಿ ಇದೀವಿ ಅನ್ನೋದು ಯಾವ್ದೇ ಫೀಲ್ ಇರ್ತಿರ್ಲಿಲ್ಲ ಸರ್. 3 ದಿನ ಕಂಪ್ಲೀಟ್ ಆಗ್ಬೇಕು ಅನ್ನೋ ಪ್ರೆಷರ್ ಇರ್ಲಿಲ್ಲ ಸರ್, ಖಂಡಿತವಾಗ್ಲೂ ಇಲ್ಲ ಸರ್. ಆಕ್ಚುಲಿ ಹೇಳ್ತಾ ಇದ್ರೆ ಬೇರೆ ಸೆಟ್ ಅಲ್ಲಿ ಹೋದಾಗ ಫ್ರೀ ಟೈಮ್ ಅಲ್ಲಿ ಮಾತಾಡ್ತಿರ್ತೀರಾ ಅಂತ ಹೇಳಿ, ಆಕ್ಚುಲಿ ನಾವು ಕ್ಯಾಮ್ರಾ ಮುಂದೆ ಮಾತಾಡ್ತಿದ್ವಿ ಅಷ್ಟೇ. ನಮಗೂ ಬೇರೆ ಸೆಟ್ಗೂ ಡಿಫ್ರೆನ್ಸ್ ಏನು ಅಂದ್ರೆ ಎಲ್ಲ ಫ್ರೀ ಇದ್ದಾಗ ಫನ್ ಆಗಿ ಮಾತಾಡ್ತಾ ಇದ್ರು, ನಾವು ಕ್ಯಾಮ್ರಾ ಮುಂದೆ ಫನ್ ಆಗಿದ್ವಿ. ಅದೇ ಇಲ್ಲಿ ಬಂದಿರೋದು, ಅದನ್ನೇನು ಕೇಳ್ತೀವಿ ಅಷ್ಟು ಬಿಟ್ರೆ ಬೇರೆ ಏನು ಇಲ್ಲ ಇಲ್ಲಿ ಡಿಫ್ರೆನ್ಸ್. ಅಷ್ಟು ಇದೆಲ್ಲದ್ರ ಜೊತೆ ಇಂಪ್ರೂವೈಸೇಷನ್ ತುಂಬಾ ತುಂಬಾ ಆಗ್ತಾ ಇತ್ತು. ನಿರಂಜನ್ ಏನೇ ಮಾತಾಡಿದ್ರು ಓಕೆ ಪಾರ್ಟ್ 2 ಫಿಕ್ಸ್, ಪಾರ್ಟ್ 2 ಫಿಕ್ಸ್. ನಾವ್ ಏನೋ ಒಂದು ಡೈಲಾಗ್ ಏನೋ ಒಂದು ಇಂಪ್ರೂವೈಸೇಷನ್ ಮಾಡಿದ ವಾ ಇನ್ನು ಪಾರ್ಟ್ 2 ಇಟ್ಕೊಳ್ಳೋಣ, ಈಗ ಬೇಡ ಬೇರೆ ಈಗ ನೋಡು. ಆಕ್ಚುಲಿ ಫಿಲಮ್ ನೋಡಿದಿರಾ ಅನ್ಕೊಂಡು, ಫಿಲಮ್ ನೋಡಿರೋದ್ರಿಂದ ನಿಮಗೆ ಕೇಳಲಿಕ್ಕೆ ಇಷ್ಟ. ಆಮೇಲೆ ಮರ ಹತ್ತಕ್ ಬರ್ದವ್ರನ್ನ ಮರ ಹತ್ತಿಸ್ಬಿಟ್ರು. ನಮ್ಗೆ ನಡೀತಿದೆ ಇನ್ನು ಮೇಲತ್ತು ಅಂತಾರೆ. ಯಾರ್ ಇನ್ನು ಮೇಲತ್ತಿದ್ರೆ ನಾನೇ ಬೇಡ ಸರ್ ಅಂದೆ. ಆದ್ರ ತುಂಬಾ ಎಂಜಾಯ್ಮೆಂಟ್ ಮಾಡಿದ್ವಿ ಸರ್, ಎಲ್ರು ಅಷ್ಟೇ ಕೋಆಪರೇಟ್ ಮಾಡಿದ್ರು ಸರ್. ಶೋಭಾ ಅವ್ರ ಬಗ್ಗೆ ಮೆನ್ಷನ್ ಮಾಡ್ಬೇಕು. ಪಾಪ ಇವಾಗ ಅವ್ರು ನಮ್ ಜೊತೆ ಇಲ್ಲ, ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡೋದ್ರು. ಬಟ್ ಅವರ ಕೋಆರ್ಡಿನೇಷನ್ ಏನಿತ್ತಲ್ಲ ಚೆನ್ನಾಗಿತ್ತು ನಮ್ಗಳ ಜೊತೆ. ಚೆನ್ನಾಗಿ ಅಂದ್ರೆ ಬಂದಂತವ್ರು ಯಾರು ಕೂಡ ನಾನು ಇದನ್ನ ಮಾಡಬಾರ್ದು ಇದನ್ನ ಮಾಡ್ಬೇಕು ಯಾರು ಇಲ್ಲ. ಸೀನ್ಗೆ ಏನ್ ಬೇಕು, ಎಸ್ ಇವ್ನು ವಾಂತಿ ಮಾಡ್ದ, ಸೀನು ನಮ್ಗೆ ನಗು ಬರ್ತಾ ಇದೆ ತಡೆಯಕ್ ಆಗ್ತಿಲ್ಲ, ಇವ್ನು ವಾಂತಿ ಮಾಡ್ದ. ಅವ್ರಿಗೂ ಏನು ಟೇಕ್ ಅಲ್ಲೇ ಸ್ಮೆಲ್ ಇದ್ರು ಅದ್ರ ಬಗ್ಗೆ ಮಾತಾಡ್ಲಿಲ್ಲ. ಟೇಕ್ ಇಂದ ಹೊರಗಡೆ ಬಂದ್ಮೇಲೆ ಮಾತಾಡೋದು. ಏನಕ್ಕೆ ಅಂದ್ರೆ ನಮಗೊಂದ್ ಭಯ ಏನು ಅಂದ್ರೆ ಒಂದ್ಸಲ ಕಟ್ ಆಯ್ತು ಅಂದ್ರೆ ತಿರ್ಗಾ ಫಸ್ಟ್ ಇಂದ ಬರ್ಬೇಕು. 1 ಸೆಕೆಂಡ್ 30 ಸೆಕೆಂಡ್ 1 ನಿಮಿಷ ಅಂದ್ರೆ ಹಿಂಗೋ ಮ್ಯಾನೇಜ್ ಮಾಡ್ಬೋದು. ತಿರ್ಗಾ ಬಂದ್ರೆ 22 ನಿಮಿಷದಿಂದ ಬರ್ಬೇಕು. ಆಕ್ಚುಲಿ ಆ ಕ್ಲಬ್ ಸೀನ್ ಇದೆಯಲ್ಲ ಆಲ್ಮೋಸ್ಟ್ ಅಲ್ಲಿ 22 ನಿಮಿಷ ಅನ್ಕೊಂತೀವಲ್ವಾ ಸರ್, 22 ನಿಮಿಷ ಬರ್ಬೇಕಿತ್ತು ನಮ್ಗೆ. ಇದ್ರಲ್ಲಿ ಹ್ಯಾರಿ ಸರ್ ಕೈ ಕಟ್ ಹಾಕಿದ್ವಿ ಸರ್. ಅದೇ ಟೈಮ್ ಅಲ್ಲಿ ಅವ್ರಿಗೆ ಕೆರೆತ ಶುರು ಆಯ್ತು ಸರ್. ಕೆರೆತ ಶುರು ಆಗ್ಬಿಟ್ಟು ಅವ್ರು ಮರದ ಹತ್ರ ಹೋಗಿ ಹಿಂಗೆ ಗುಸ್ತಿದ್ರು. ಸಾಕಾಗೈತಲ್ಲ ಅದು ಸೀನ್ ಅಲ್ಲಿ ಆಯ್ತಾ ಇಲ್ಲ, ಇನ್ನೇನ್ ಮಾಡೋದು ಮರಕ್ಕೆ ಹಿಂಗ್ ಅಂತ ನಾನು ಚೇಂಜ್ ಮಾಡಿ ಹೇಳೇ ಇಲ್ವಲ್ಲ, ಇದನ್ನ ಹೇಳೇ ಇಲ್ವಲ್ಲ, ಅದ್ ಹೆಂಗ್ ಇದ್ ಮಾಡ್ತಿದಾರೆ ಅಂತ ಅಂದ್ರೆ ನೋಡಿದ್ರೆ
ಇದೆಲ್ಲ ಶಾರ್ಟ್ ಸರ್ ನಿಜವಾಗ್ಲೂ ಕಡಿತೆ. ಸ್ವಲ್ಪ ಬಿಗಿಯಾಗಿ ಹಿಡಿದಿದೆ ಸರ್. ಸ್ವಲ್ಪ ಈ ಮೆತ್ತಿಗೆ ಹಿಡಿಯೋ, ಏ ಬಾಡಿ ಇದೆ ಅಂತ ಹಂಗೆ ಬಿಗಿಯಾಗಿ ಹಿಡಿಯೋದ, ಹಂಗೆಲ್ಲ ತುಂಬಾ ತಮಾಷೆ ಆಗಿದೆ ಸರ್. ಡೈರೆಕ್ಟ್ ಆಗಿ ನೋಡಿದಾಗ ಈ ವ್ಯಕ್ತಿ ಕಾಮಿಡಿ ಮಾಡ್ತಾನೆ ಅಂತ ಡೌಟ್ ಇರುತ್ತೆ, ಸ್ಕ್ರೀನ್ ಮೇಲೆ ನೋಡಿದಾಗ ಗೊತ್ತಾಗುತ್ತೆ ನಿಜವಾಗ್ಲೂ ಈ ವ್ಯಕ್ತಿ ಈ ರೀತಿ ನಾ ಕಾಮಿಡಿ ಮಾಡೋದು ಅಂತ ಹೇಳ್ತಾರೆ. ಕೋಆರ್ಡಿನೇಷನ್ ಇದೆಯಲ್ಲ, ಅಪ್ಪನ ಕ್ಯಾರೆಕ್ಟರ್ ಇದೆಯಲ್ಲ, ಅದೊಂದು ಕ್ಯಾರೆಕ್ಟರ್ ಇದೆಯಲ್ಲ, ಕ್ಯಾರೆಕ್ಟರ್ ಅಲ್ಟಿಮೇಟ್, ನಮಗೂ ಮಕ್ಕರ್ ಮಾಡುತ್ತೆ ಕ್ಯಾರೆಕ್ಟರ್. ಆಮೇಲೆ ಸೆಟ್ ಅಲ್ಲಿ ಸರ್ ಅವ್ರ ಪ್ರೊಡ್ಯೂಸರು ಇವರು ಡೈರೆಕ್ಟರ್ ಅಂತ ಫೀಲೇ ಇಲ್ಲ ಸರ್. ಅಷ್ಟೇ ಅಂದ್ರೆ 3 ದಿನ ಒಂಥರ ಒಂದು ಟ್ರಿಪ್ ಹೋದಂಗಿತ್ತು ಸರ್ ನಮ್ಗೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಒಂದ್ ಪೋರ್ಷನ್ ಅವ್ರು ಬರೋ ಮುಂಚೆ ಎಪಿಸೋಡ್ ಮಾಡ್ತಾ ಇದ್ವಲ್ಲ, ಅವಾಗ ಯೂಶಲಿ ನಾನ್ ನೋಡ್ದಂಗೆ ಬೇರೆ ಪ್ರೊಡ್ಯೂಸರ್ಗಳೇ ಅಂದ್ರೆ ಮಾನಿಟರ್ ಪಕ್ಕ ಕೂತ್ಕೊಳ್ಳೋದು ಅಥವಾ ಜೊತೆಲೇ ಇರ್ತಾರೆ. ಸರ್ ಏನ್ ಸರ್ ಆಯ್ತಾ ಸರ್, ಏನ್ ಸರ್ ಟೈಮ್ ತಿಂತ ಸರ್ ಹಿಂಗಂತಾರೆ. ಇವರು ಅವ್ರ ಪಾಡಗ ಫೋನಲ್ಲಿ ಮಾತಾಡ್ಕೊಂಡಿದ್ರು. ಸರ್ ಬನ್ನಿ ಸರ್ ನೋಡಿ ಸರ್ ಮಾಡ್ತೀರಾ ಸರ್, ನೀವು ಮಾಡಿ ಸರ್, ನನ್ಗೆ ಯಾಕೆ ಟೆನ್ಷನ್, ನೀವು ಮಾಡಿ, ನಾನು ಆರಾಮ ನನ್ನ ಶಾರ್ಟ್ ಇದ್ದಾಗ ಕರೀರಿ ಸರ್, ನಾನು ಬರ್ತೀನಿ ಅನ್ನೋರು ಈ ರೀತಿ. ಎಸ್ ಸರ್, ಸಿನಿಮಾ ರಿಲೀಸ್ ಆಗಿದೆ. ಸೊ ರಿಲೀಸ್ ಆಗಿರುವಂತಹ ಸಿನಿಮಾಕ್ಕೆ ಕನ್ನಡ ಸಿನಿರಂಗದ ಪ್ರಮುಖ ನಟರು ಶುಭ ಕೋರಿದ್ದಾರೆ. ಸೊ ಮೊದಲನೇದಾಗಿ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ವಿಶ್ ಮಾಡಿದ್ದಾರೆ. ಏನು ಹೇಳಿದ್ದಾರೆ ಮೊದಲಿಗೆ ನೋಡ್ಕೊಂಡು. ಓಕೆ, ಎಲ್ರಿಗೂ ನಮಸ್ಕಾರ. ಸಿನಿಮಾ ಅದನ್ನೇನು ಹೇಳ್ತಿ, ಟೈಟ್ಲೇ ಚೆನ್ನಾಗಿದೆ. ಇದೊಂದು 16 ಶಾರ್ಟ್ಸಲ್ಲಿ ತೆಗೆದಿರುವಂಥ ಒಂದು ಸಿನಿಮಾ. ಇದರಲ್ಲಿ ಆ್ಯಕ್ಟ್ ಮಾಡಿರೋರು ನಿರಂಜನ್ ಪ್ರವೀಣ್ ಆ್ಯಂಡ್ ಅನಿಲ್ ಯಾದವ್ ಆ್ಯಂಡ್ ಅಲ್ಕಟ್ ಈಸ್ ಅ ಕ್ಯಾಮ್ರಾಮ್ಯಾನ್. ಸಿನಿಮಾಗೆ ಒಳ್ಳೇದಾಗಲಿ. ಹೆಸರು ಒಂಥರ ಡಿಫ್ರೆಂಟ್ ಆಗಿದೆ, ಕಾಮಿಡಿಯನ್ನು ತುಂಬ ಕಾಣುತ್ತೆ. ಇದನ್ನು ಪ್ರೊಡ್ಯೂಸ್ ಮಾಡೋರು ಹ್ಯಾರಿ ಅಂತ ಹೇಳಿ. ಒಟ್ಟಾರೆ ನಮ್ಮ ನಾಗೇಂದ್ರ ಅರಸ್ ಈ ಸಿನಿಮಾಗೆ ಏನು ಸಂಬಂಧಪಟ್ಟಿದ್ದಾರೆ, ಅವ್ರಿಗೆ ತುಂಬ ಒಳ್ಳೆಯದಾಗಲಿ ಅಂತ ಹೇಳಿ ಎಲ್ಲ ಅಭಿಮಾನಿಗಳಲ್ಲಿ ಕೇಳ್ಕೊತೀನಿ. ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಇದು ಲೈವ್ ಆಗಿ ಬರುತ್ತೆ, ಅಂದರೆ ಇಟ್ ವಿಲ್ ಕಮ್ ಆನ್ಲೈನ್. ಸೊ ಎಂಜಾಯ್ ಯೋರ್ ಸೆಲ್ಫ್, ವಾಚ್ ದ ಫಿಲ್ಮ್. ಎಲ್ಲರಿಗೂ ಎಸ್, ಇದ್ರ ಜೊತೆಗೆ ಮತ್ತೊಬ್ಬ ಸೆಲೆಬ್ರಿಟಿ ಕೂಡ ವಿಶ್ ಮಾಡಿದ್ದಾರೆ, ಅದನ್ನು ಕೂಡ ನೋಡ್ಕೊಂಡು. Hi, this is JD Chakravarti. Well, why I took 1 second in even telling my name, it's not that I forgot. Like, in fact, I'm surprised with you, Nagendra. Nagendra just asked me to have a look at his new trailer, Adanen Kelthi, and said, if you like it, you react. To be very honest, I've still not seen the trailer, but I was surprised, more than surprised, I was zapped that he shot the entire film in 16 shots. Now, why I should be surprised? It can be 16, 600, 6,000. No. Now, this shows the makers, directors, complete clarity. See, I would hate if anyone, generally people would say we have done an experiment, so this is we are trying to do. I don't think Nagendra in the first place has done experiment. Because I believe experiment is a term they use it when they are unsure of what they are doing. Like if you take it in technical terminology also, I think experiment stands for you are trying to invent something but you are not sure. But I think in Nagendra's case, I think he was damn sure. He has decided his plan, executed, that he wanted to shoot this film in 16 shots. So Nagendra, why I didn't want to watch your trailer, I'm sure I'll get really, jealous. I'm sure I'll get really, jealous. So first let me express the idea of your idea of making a film in 16 shots. I really appreciate, and as I said, I'm really jealous. And I'm really looking forward to see the film, Nagendra. I wish you all the very best. Adanen Kelthi. Take care. Hi. ಎಸ್, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮತ್ತು JD ಚಕ್ರವರ್ತಿ ಅವರ ವಿಶೇಷ ನಿಮಗೆ ಶುಭ ಹಾರೈಕೆಗಳು. ಏನು ಹೇಳ್ತೀರಿ ಸರ್? ನಿಜವಾಗ್ಲೂ ಒಂದು ರೀತಿ ನಮಗೆ ಈ ಬಲ ಬಂದಂಗಾಯ್ತು. ಆ್ಯಕ್ಚುಲಿ ನಾವು ಮಾಡಿರೋ ಒಂದು ಹೊಸ ಪ್ರಯತ್ನಕ್ಕೆ ಆಬ್ವಿಯಸ್ಲಿ ನಮ್ಮ ಕನ್ನಡ ಚಿತ್ರರಂಗ ಆಗಲಿ ಮತ್ತೊಬ್ಬರಾಗಲಿ ಪ್ರೇಕ್ಷಕರಾಗಲಿ ಅದೊಂದು ಎನ್ಕರೇಜ್ ಮಾಡೇ ಮಾಡ್ತಾರೆ. ಅದರಲ್ಲೂ ನಮಗೆ ಪವರ್ ಸ್ಟಾರ್ ಪುನೀತ್ ಅವರು, ಆಮೇಲೆ JD ಚಕ್ರವರ್ತಿ ಅವರು, ನಿಜವಾಗ್ಲೂ ಅದು ಆ್ಯಕ್ಚುಲಿ ನಾನು JD ಚಕ್ರವರ್ತಿ ಅವರ ಒಂದು ಸಿನಿಮಾ ಒಂದು ಎಡಿಟಿಂಗ್ ಮಾಡ್ತಿದ್ದೆ ಈಗ ರೀಸೆಂಟಾಗಿ. ಕೊರೋನಾ ಇದರಿಂದ ಬ್ರೇಕ್ ಆಯಿತು. ಕನ್ನಡ ತೆಲುಗು ಬೈಲಿಂಗ್ವಲ್ ಅದು ಎಡಿಟಿಂಗ್ ಮಾಡ್ತಿದ್ದೆ. ಆಮೇಲೆ ಶೂಟಿಂಗ್ಗೆ ಹೋಗಿ ಸ್ವಲ್ಪ ಡೈರೆಕ್ಟರ್ಗೆ ಸಪೋರ್ಟ್ ಮಾಡಿಕೊಂಡು ಮಾಡ್ತಿದ್ದೆ. ಯಾಕಂದರೆ ಹೊಸಬ್ರು ಇದ್ರು ಡೈರೆಕ್ಟ್ರು. ಹಾಗಾಗಿ ಸರ್ ನೀವು ಒಂಚೂರು ನಮ್ಮ ಗೈಡ್ಲೈನ್ಸ್ ಕೊಡಿ ಅಂತ. ಹಾಗಾಗಿ ನನ್ನ ವರ್ಕಿಂಗ್ ಸ್ಟೈಲ್ ನೋಡ್ಬಿಟ್ಟು ಅವ್ರಿಗೆ ಭಾಳ ಖುಷಿ ಆಗಿತ್ತು. ಹಾಗಾಗಿ ನಂದು ಈ ಸಿನಿಮಾ ಮುಗಿಯೋವರೆಗೂ ನಾಗೇಂದ್ರ ಇರಬೇಕು ಜೊತೆಲೆ ಅಂತ ಹೇಳಿದರು. ಅವ್ರಿಗೆ ಆ್ಯಕ್ಚುಲಿ ಟೆಕ್ನಿಕ್ಯಾಲಿಟೀಸ್ ಗೊತ್ತು. ಯಾಕಂದರೆ ಬೇಸಿಕಲಿ ಅವರು
ಡೈರೆಕ್ಟ್ರು ಕೂಡ, ಆಮೇಲೆ ರಾಮ್ ಗೋಪಾಲ್ ವರ್ಮಾ ಇವರ ಗುರು. ಹಾಗಾಗಿ ಅವ್ರಿಗೆ ಗೊತ್ತು ವ್ಯಾಲ್ಯೂ, ಒಬ್ಬ ಡೈರೆಕ್ಟರ್ ವ್ಯಾಲ್ಯೂ ಏನು ಅಂತ, ಟೆಕ್ನಿಕಲ್ ತಿಳ್ಕೊಂಡು ಮಾಡುವಂತ ಡೈರೆಕ್ಟರ್ ವ್ಯಾಲ್ಯೂ ಏನು ಅಂತ ಗೊತ್ತು. ಹಾಗಾಗಿ ನನ್ನ ಮೇಲೆ ಒಂದು ಪ್ರೀತಿ ಇತ್ತು. ಪುನೀತ್ ಪವರ್ ಸ್ಟಾರ್ ಪುನೀತ್ ಅವ್ರಿಗಂತೂ ಬಿಡಿ, ಅದು ನಮ್ಮ ಆವಾಗಿಂದ ನಮ್ಮ ತಂದೆ ಅವರ ಬ್ಯಾನರ್ ಇಂದ ಆಕ್ಟ್ ಮಾಡ್ಕೊಂಡು ಬಂದು ಅದು ಒಂದು ಸಿನಿಮಾ ಫ್ಯಾಮಿಲಿ ಅನ್ನೋ ತರದಲ್ಲಿದ್ದು ನಿಜವಾಗ್ಲೂ ವಿಶ್ ಮಾಡಿದ್ರೆ ಬಹಳ ಖುಷಿ ಆಯ್ತು ನನಗೆ. ಎಸ್, ನಾನು ಮತ್ತೆ ಅವ್ರ ಬರೋದಿದ್ರೆ ಅನಿಲ್ ಮತ್ತೆ ಪ್ರವೀಣ್ ಅವರೇ, ನಿರಂಜನ್ ದೇಶಪಾಂಡೆ, ಬಹುಶಃ ನಿಮ್ಮ 3 ಜನರ ಕಾಂಬಿನೇಷನ್ ಸಿನಿಮಾದಲ್ಲಂತೂ ಸಿಕ್ಕಾಪಟ್ಟೆ ನಗಿಸುತ್ತೆ. ಸೊ ಸೆಟ್ ಅಲ್ಲಿ ಈಗಾಗಲೇ ತಾವು ಹೇಳಿದ್ರಿ, ನಮಗೆ ಪ್ರತಿಯೊಂದು ಶಾಟ್ ಕೂಡ ಅಷ್ಟು ಇಂಪಾರ್ಟೆಂಟ್ ಆಗಿ ಪಕ್ಕ ಬರಬೇಕು ಅನ್ನೋದು ತಲೆಯಲ್ಲಿ ಇರ್ತಿತ್ತು ಅಂತ. ಸೊ ಅದು ಸಾಧ್ಯ ಆಗ್ತಿತ್ತಾ? ಅಂದ್ರೆ ಮಾತಿನ ಮಧ್ಯೆ ಏನಾದ್ರು ಕೋಆರ್ಡಿನೇಷನ್ ಮಿಸ್ ಆಗಿ ನಗಾಡೋದು, ಶಾರ್ಟ್ ರಿಟೇಕ್ ಆಗೋದು ಹೇಳಿದ್ರೆ ಆಗ್ತಾ ಇತ್ತು ಅಂತ. ಸೊ ನಿಮ್ಮ ಕಾಂಬಿನೇಷನ್ ಹೇಗಿತ್ತು ಶೂಟಿಂಗ್ ಟೈಮ್ ಅಲ್ಲಿ, ಸೆಟ್ ಅಲ್ಲಿ ಆಗಿತ್ತು ಸರ್? ತುಂಬಾ ಹೇಳ್ಬೇಕಂದ್ರೆ ಸರ್, ಇನ್ನೇನ್ ಸರ್ ಕಂಪ್ಲೀಟ್ ಆಗೋ ಹಂತದಲ್ಲಿ ಇತ್ತು ಸರ್. ಅಂದ್ರೆ ಒಂದ್ ಶಾರ್ಟ್ ಕಂಪ್ಲೀಟ್ ಆಗೋ ಹಂತದಲ್ಲಿ ಇತ್ತು. ಅದೇ ಟೈಮ್ ಅಲ್ಲಿ ನನ್ಗೆ ಹಿಂದೆ ಒಂದ್ ಮೈಕ್ ಹಾಕಿದ್ರು ಸರ್, ಅಪ್ಪದ ಕೆಳಗ್ಬಿಡ್ತು ಸರ್. ಇವರು ಎಲ್ಲ ನೋಡ್ಬಿಟ್ಟೆ ತುಂಬಾ ಚೆನ್ನಾಗ್ ಬಂದಿದೆ ಅಂತ ಮಾನಿಟರ್ ನೋಡಕ್ ಬಂದ್ರು ಸರ್. ಮಾನಿಟರ್ ನೋಡಲ್ಲಿ ಹಿಂದ್ಗಡೆ ಮೈಕು ಜೋತ ಆಡ್ತಿದೆ ಸರ್ ಅಲ್ಲಿ. ರೇ ಅಯ್ಯೋ ಮತ್ತೊಂದ್ಸಲ ಬರ್ರಿ ಅಂದ್ರು. ಅದು ಒಂಥರ ಕೆಲವೊಂದು ವಿಷಯಗಳು ಅಂದ್ರೆ ತುಂಬಾ ಫನ್ನಿ ಆಗಿತ್ತು ಸರ್ ಅಲ್ಲಿ. ಇದೆಲ್ಲದ್ರ ಜೊತೆ ಇವೊಂದು ನಿರಂಜನ್ ಇನ್ನೊಂದು ಸಮಸ್ಯೆ ಏನಿದೆ ಸರ್, ಇವರಿಬ್ರು ಕಾಂಬಿನೇಷನ್ ಅಲ್ಲಿ ಡೈಲಾಗ್ ಹೋಗ್ತಿರುವಾಗ ಇವ್ನ ನಿರಂಜನ್ ನೋಡ್ತಿದ್ದ ಅಂದ್ರೆ ನಿರಂಜನ್ ನೋಡ್ ನಕ್ಬಿಡ್ತಿದ್ದ ಅವ್ನು. ಯಾಕಂದ್ರೆ ನಿರಂಜನ್ ಆ ರೀತಿ ಗೊತ್ತಿಲ್ದಿರೋ ರೀತಿ ನಕ್ಬಿಡ್ತಿದ್ದ. ತಿರ್ಗಾ ಫಸ್ಟ್ ಇಂದ ಬರ್ಬೇಕಿತ್ತು ಆ ರೀತಿ. ಆಮೇಲೆ ಹಿಂಗ್ ಮಾಡೋರು, ನಾನೇನೋ ಡೈಲಾಗ್ ಹೇಳ್ತಿದ್ರೆ ಮಗ ಹಂಗ ಅಲ್ಲೇ ನಗು ಬರೋದು ಸರ್, ಶಾಲೆಯಲ್ಲಿ ನಗು ಬರೋದು, ನಗಬೇಡ್ರಿ ಅಂತ ಹೇಳೋರು. ಮತ್ತೊಂದ್ಸತಿ ಹೋಗ್ಬೇಕು, ಮತ್ತೆ 10 ರಿಂದ 15 ನಿಮಿಷ ಮತ್ತೆ ಹೋಗ್ಬೇಕು. ಯಾಕೆ ಹಿಂಗೆ ಸುಮ್ನೆ ಮಾಡಿ ಆಮೇಲೆ ಅದು ಅಂದ್ರೆ ಅದನ್ನ ನಿಧಾನವಾಗಿ ತಗೊಂಡೋದ್ರು ಸರ್ ಅವರು. ಯಾವ್ದೇ ರೀತಿ ಅಂತ ಬೈಯೋದಿರ್ಲಿ ಏನು ಮಾಡ್ಲಿಲ್ಲ ಸರ್. ಯಾಕೆ ನಗು ಬರ್ತಿದ್ಯಾ, ನಗಿ ಹೋಗಿ ಅಲ್ಲಿ ತಲೆ ಕೆಡ್ಸ್ಕೊಡಿ, ಎಷ್ಟು ನಗ್ತಿರ ನಗಿ ಬನ್ನಿ. ಅದೇ ಇಲ್ಲ ಅಷ್ಟೇ ನಗ್ತಾ ಹೇಳೋರು. ಖುಷಿ ಆಗ ಸರ್ ಮೂಮೆಂಟ್ಗಳೆಲ್ಲ. ಆಮೇಲೆ ಇದ್ರಲ್ಲಿ ಇನ್ನೊಂದು ಹೇಳ್ತೀನಿ, ಒಂದ್ ಶಾರ್ಟ್ ಅಲ್ಲಿ ಹಂಗೇನಿಲ್ಲ, ಎಂತಿ ಶಾರ್ಟ್ ಬಂತು ಎಂಡ್ ಇನ್ನೊಂದು 2 ನಿಮಿಷ ಇತ್ತು ಅಷ್ಟೇ, ಒಂದ್ 15 ನಿಮಿಷ ಬಂದು 2 ನಿಮಿಷ ಇತ್ತು, ಬಂದು ಮರ್ತೋಗ್ಬಿಟ್ರು ಡೈಲಾಗು, ಏನೇನು ಗೊತ್ತಾಗಿಲ್ಲ. ಆಗ ಸದ್ಯಕ್ಕೆ ಕ್ಯಾಮ್ರಾ ಪ್ರೊಫೈಲ್ ಅಲ್ಲಿ ಇತ್ತು, ಬಂದು ಹಿಂಗ್ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಗೊತ್ತಾಗ್ತಿಲ್ಲ. ಕೊನೆಗೆ ನಿರಂಜನ್ ನಿಂದ ಕಣೋ ಅವರು ಬ್ರಿಲಿಯನ್ಸ್ ಸಖತ್, ನಿಜವಲ್ಲ. ನಿರಂಜನ್ ದೇಶಪಾಂಡೆ ಅಲ್ಲ ನಿಂದ ಕಣೋ ಅದು ಆವಾಗ ಏನ್ ಮಾಡಿದ್ವಿ, ಡಬ್ಬಿಂಗ್ ಅಲ್ಲಿ ಮ್ಯಾನೇಜ್ ಮಾಡ್ಕೊಂಡ್ವಿ. ಅದು ಅಲ್ಲೊಂದೇನೋ ಒಂದು ವರ್ಡ್ ಕೊಟ್ಟು ಮ್ಯಾನೇಜ್ ಮಾಡಿದ್ದು. ಬಟ್ ಚೆನ್ನಾಗಿತ್ತು. ಇದೆಲ್ಲದ್ರ ಜೊತೆ ಹೇಳಲೇಬೇಕು, ನಾಗೇಂದ್ರ ಸರ್ಗಿರೋ ಕಾಂಟ್ಯಾಕ್ಟ್ ಅಲ್ಲಿ ದೊಡ್ಡ ಸ್ಟಾರ್ಸ್ ಗಳನ್ನ ಹಾಕೊಂಡು ಮಾಡ್ಬೋದಿತ್ತು. ಕಲಾವಿದರಿಗೆ ಒಂದು ಆಸೆ ಇರುತ್ತೆ, ಒಂದು ಒಳ್ಳೆ ರೋಲ್ ಮಾಡ್ಬೇಕು ಅಂತ ಹೇಳಿ. ಬಟ್ ನಮ್ ಲಕ್ ಏನು ಅಂದ್ರೆ, ಯಾವ್ದೇ ನಮ್ಮ ಡ್ರೀಮ್ ರೋಲ್ ಅಂತ ಸಿಕ್ಕಾಗ ಡ್ರೀಮ್ ರೋಲ್ಗೆ ಶಾರ್ಟ್ಸ್ ಇರುತ್ತೆ, ಮಾಡ್ತೀವಿ ಹೋಗ್ತೀವಿ. ಆದ್ರೆ ಒಬ್ಬ ಕಲಾವಿದನಿಗೆ ಈ ರೀತಿ ಎಕ್ಸ್ಪೆರಿಮೆಂಟ್ ಮಾಡುವಂತ ಡೈರೆಕ್ಟರ್ಗೆ ಸಾಥ್ ಕೊಟ್ಟಾಗ ನಮಗೊಂದು ಖುಷಿ ಸಿಗತ್ತಲ್ಲ, ಅಂತ ಖುಷಿಗೆ ಭಾಗಿಯಾಗೋದಕ್ಕೆ ನಾಗೇಂದ್ರ ಸರ್ ಮತ್ತೆ ಹ್ಯಾರಿಸ್ ಸರ್ ನಮಗೆ ಕೊಟ್ಟಂತ ಅವಕಾಶ ಇದೆಯಲ್ಲ. ಮೊದ್ಲೇ ಹೊಸಬ್ರು ಸರ್, ಅಂದ್ರೆ ಹೆಂಗ್ ಮಾಡ್ತಾರೋ ಬಿಡ್ತಾರೋ, ಅಂದ್ರೆ ಸ್ವಲ್ಪ ಹಳಬ್ರನ್ನ ಹಾಕೊಂಡು ಹಿಂಗ್ ಮಾಡ್ಬೋದಿತ್ತು. ಆ ಹೊಸಬ್ರು 8-10 ಪೇಜ್ ವರ್ಕೌಟ್ ಆಗುತ್ತ ಅನ್ನೋ ಭಯ ಎಲ್ಲ ಇರುತ್ತೆ. ಅಂದ್ರೆ ನಮ್ಗೆ ಇತ್ತು ಸರ್, ನಮ್ಗೆ 8-10 ಪೇಜ್ ಸರ್, 8-10 ಪೇಜ್ಗಳನ್ನ ಅವು ಡೈಲಾಗ್ಗಳನ್ನ ಅವನ್ನ ಪ್ರಾಕ್ಟೀಸ್ ಮಾಡಿ ಇದು ಮಾಡ್ಕೊಂಡು ಮಾತಾಡೋದಿದ್ದಿಲ್ಲ ಸರ್. ರಿಯಲಿ ಸರ್, ಅಂದ್ರೆ ಯಾವ ರೀತಿ ಮಾಡೋದು ನಮ್ಗೆ ಏನು ಅರ್ಥ ಆಗಿಲ್ಲ ಸರ್. ಬಟ್ ಆ ಸ್ಪಾಟ್ ಅಲ್ಲಿ ಏನ್ ಬರುತ್ತೋ ಹಂಗೆಲ್ಲ ಮಾತಾಡಿದ್ವಿ ಸರ್. ಡೈಲಾಗ್ ಮಾತ್ರ ಮಿಸ್ ಮಾಡಿಲ್ಲ ಅವ್ರದ್ದು. ನನ್ನ ಡೈಲಾಗ್ ನ ಮಿಸ್ ಮಾಡಬೇಡಿ, ಬೇರೆ ಏನಾದ್ರು ಮಾಡಿ. ಎಲ್ಲ ಮಾತಾಡ್ತಿದ್ವಿ 16 ಶಾಟ್, 20 ನಿಮಿಷ 25 ನಿಮಿಷ ಅಂತ ಹೇಳಿ. ಬಟ್ ಕ್ಯಾಮ್ರಾ ಮ್ಯಾನಿಂಗ್ ನಾವು ನಿಜವಾಗ್ಲೂ ಸಲ್ಯೂಟ್ ಹೊಡಿಬೇಕು. ಯಾಕಂದ್ರೆ ಒಂದು ಕ್ಯಾಮ್ರಾ ಯೂಶಲಿ 5D ಕ್ಯಾಮ್ರಾನ ನಿಯರ್ ಬೈ 1 ರಿಂದ 2 kg ವೆಯ್ಟ್ ಇರುತ್ತೆ. ಬಟ್ ನಾವು ಯೂಸ್ ಮಾಡ್ತಂತ ಗಿಂಬಲ್ ಕ್ಯಾಮ್ರಾ 20 ರಿಂದ 25 kg ಇರುತ್ತೆ ಸರ್ ವೆಯ್ಟ್. ಆಲ್ಮೋಸ್ಟ್ ಬರೀ ಕ್ಯಾಮ್ರಾನೇ ಒಂದು 20 kg, ಅದು ಒಂದು ಟೋಟಲ್ 35 kg ಕ್ಯಾಮ್ರಾನ 20 ನಿಮಿಷ ಹ್ಯಾಂಡಲ್ ಮಾಡೋದಿದೆಯಲ್ಲ, ಬರೀ ಹ್ಯಾಂಡಲ್ ಮಾಡೋದಿದೆಯಲ್ಲ, ತುಂಬಾ ಕಷ್ಟ. ಎಲ್ಲೂ ಕೂಡ ಫ್ರೇಮ್ ಮಿಸ್ಟೇಕ್ ಆಗದ ರೀತಿ ಮಾಡಿರುತ್ತೆ. ಹಳ್ಳಿ ಕಟ್ಟಿಯವರಿಗೆ ಯೂಶಲಿ ತಮಾಷೆ ಮಾಡ್ತಿರ್ತೀವಿ, ಬಟ್ ಎಂಡ್ ಆಫ್ ದ ಡೇ ಎಸ್
ವರ್ಕ್ ಮಾತ್ರ ಸೀರಿಯಸ್ ಆಗಿ ಪೇಷನ್ಸ್ಗೆ ಪೇಷನ್ಸ್ಗೆ ಅವ್ರಿಗೆ ಏನಾದ್ರು ಇಲ್ಲ ಫ್ರೇಮ್ ಅಲ್ಲಿ ಸರಿ ಬರ್ತಿಲ್ಲ ಶಾರ್ಟ್ ಕಂಪ್ಲೀಟ್ ಆಗಿ ಡೈರೆಕ್ಟ್ ಓಕೆ ಅಂದ್ರು ಇಲ್ಲ ಬೈ ಇಲ್ಲ ಜಿ ಇದು ಶೂಟು ನನಗೆ ಇನ್ನೊಂದ್ಸಲ ಆಗ್ಬೇಕು ಅಂತ ಹೇಳಿ ಅವ್ರು ಮಾಡ್ಸಿರೋದು ಇದೆ. ನಾವು ಬೈಕೊಂತಿದ್ವಿ 10 ನಿಮಿಷ ಮತ್ ಮಾಡ್ಬೇಕಲ್ಲ ಅಂತ ಹೇಳಿ. ಬಟ್ ಎಸ್ ಆ ಒಂದು ಕ್ಲಾರಿಟಿಗೋಸ್ಕರ ಪರ್ಫೆಕ್ಷನ್ಗೋಸ್ಕರ ಅವರ ಒಂದು ವರ್ಕಿಗೆ ನಿಜವಾಗ್ಲು. ಆಮೇಲೆ ಜಿಮ್ಮಿಯಿಂದ ಕ್ಯಾಮ್ರಾ ತಕೊಂಡು ಮತ್ತೆ ಹೋಗಿ ಜಿಮ್ಮಿಗೆ ಹಾಕಿ ಆನಂತರ ಅದನ್ನ ಹಿಡ್ಕೊಂಡ್ಬಂದು ಇಲ್ಲೆಲ್ಲಾ ಸುತ್ತಾಡೋದಿಲ್ಲ ಸರ್. ರಿಯಲಿ ಅದು ಅಂದ್ರೆ ಯಾವ ಕ್ಯಾಮ್ರಾಮನ್ ಆ ರೀತಿ ಒಪ್ಕೊಳ್ಳಲ್ಲ. ಬಟ್ ಹಳ್ಳಿಕಟ್ಟೆಯವರು ನನಗೂ ಒಂದು ಚಾಲೆಂಜ್ ರೀ, ನಾನು ಮಾಡ್ತೀನಿ ನೋಡೋಣ ಏನಾಗತ್ತೆ ಅಂತ ಅವ್ರು ಮುಂದ್ ಬಂದು ಅದ್ ಮಾಡಿದ್ ಸರ್. ನನಗೆ ಮೊದಲನೇ ಫಿಲ್ಮ್ ಅನ್ನೋ ಚಾಲೆಂಜ್, ಇವ್ರಿಗೆ ಬ್ಯಾಕ್ ಡ್ರಾಪ್ ಅಲ್ಲಿ ಕಾಮಿಡಿ ಕಿಲಾಡಿಗಳು ಇರುವಂತ ಚಾಲೆಂಜ್, ನಿರಂಜನ್ಗೆ ಆಸ್ ಅನ್ ಆಂಕರ್ ಆಗಿರುವಂತದ್ದು ಎಕ್ಸ್ಪೆರಿಮೆಂಟ್ ಮಾಡ್ತಿರುವಂತದ್ದು, ನಾಗೇಂದ್ರ ಸರ್ಗೆ ಎಕ್ಸ್ಪೆರಿಮೆಂಟಲ್ ಫಿಲ್ಮ್ ಮಾಡ್ಬೇಕು ಅನ್ನೋದು ಆಸೆ. ಇದ್ರ ಜೊತೆನಲ್ಲಿ ಹಳ್ಳಿಕಟ್ಟಿಯವ್ರದ್ದು ಫಸ್ಟ್ ಫಿಲ್ಮ್ ಅಂದ್ರೆ ಈ 16 ಶಾರ್ಟ್ ಅಲ್ಲಿ ಕ್ಯಾಮ್ರಾ ವರ್ಕ್ ತೋರಿಸ್ಬೇಕು ಅನ್ನೋದು ನಮ್ಮನ್ನೆಲ್ಲ ಕೂಡಿಸಿ ಹ್ಯಾರಿ ಸರ್ ಮಾಡಿದ್ರು. ಅಂದ್ರೆ ಒಬ್ರದೊಬ್ರದ್ದು ಒಂದೊಂದು ಚೈನ್ ಲಿಂಕ್ ಇದೆ, ಎಲ್ರಿಗೂ ಒಂದು ಹೊಸ ಅನುಭವ. ಅಂದ್ರೆ ಅದು ಪಕ್ಕ ಸೂಟ್ ಆಗಿದೆ, ಒಬ್ಬೊಬ್ಬರು ಕೂಡ ಅಷ್ಟು ನೀಟಾಗಿ ವರ್ಕೌಟ್ ಆಗಿದೆ. ಸಿನಿಮಾ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ. ಮತ್ತೆ ಅಷ್ಟೇ ಪ್ರೊಡಕ್ಷನ್ ಟೀಮ್ ಅವರು ಟೆಕ್ನಿಷಿಯನ್ಸ್ಗಳು ತುಂಬಾನೇ ಸರ್ ಶ್ರಮ ಪಟ್ಟಿದ್ದು. ಅವರು ಆ ಟೈಮ್ ಟು ಟೈಮ್ ಬಂದು ಆಮೇಲೆ ಅವರು ನಗ್ನಗ್ತಾ ಇದ್ದು. ಅವ್ರನ್ನ ಸರ್ ಆಕ್ಚುಲಿ ಸೆಟ್ಟಲ್ಲಿ ಸಿಕ್ಕಾಪಟ್ಟೆ ಜಾಲಿ ಆಗಿರುವಂತ ಮನುಷ್ಯ ಇವರು. ಆಮೇಲೆ ಹ್ಯಾರಿ ಸರ್ ನಿಜವಲ್ಲ ಸರ್. ಅಂದ್ರೆ ಬರೀ ನಗ್ಸೋದು, ಯಾಕೆ ಟೆನ್ಷನ್ ಏನಾಯ್ತು ಬೇರೆ ಸೆಟ್ ಡೈರೆಕ್ಟರ್ಗಳು ಸಿಟ್ ಮಾಡ್ಕೊಂಡು ನನ್ನ ಪಾಲಿಸಿ ಸರ್ ಅಷ್ಟೇನೆ. ಯಾಕಂದ್ರೆ ಸುಮ್ನೆ ಆರ್ಟಿಸ್ಟ್ಗೆ ನಾವು ಪ್ರೆಷರೈಸ್ ಮಾಡಿದ್ರೆ ಈಗ ಏನೋ ಒಂದು ಚಾಟ್ ಮಿಸ್ಟೇಕ್ ಮಾಡಿದ್ರೆ ಏನಿದು ಸರಿ ಮಾಡಕ್ ಬರಲ್ಲ ಬುದ್ಧಿ ಅನ್ನೋ ಅವನು ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಸಿಗಲ್ಲ, ಭಯದಲ್ಲೇ ಇರ್ತಾನೆ. ಕರೆಕ್ಟ್ ಮಾಡದ್ನ ಅನ್ನೋ ಭಯ. ಫ್ರೀ ಬಿಟ್ಬಿಡ್ಬೇಕು ಅವ್ರೆ, ಫುಲ್ ಫ್ರೆಶ್ ಆಗಿ ನಾವು ಒಳ್ಳೆ ಫ್ರೆಂಡ್ ತರ ಟ್ರೀಟ್ ಮಾಡ್ಬೇಕು. ಯಾವತ್ತು ಮಾಡಿದಾಗ ಆಬ್ವಿಯಸ್ಲಿ ಒಬ್ಬ ಫ್ರೆಂಡ್ ಹತ್ರ ಹೆಂಗ್ ಮಾತಾಡ್ತೀವಿ ಆ ರೀತಿ ಬರುತ್ತೆ. ಅವ್ರಿಂದ ಸುಮ್ನೆ ಹಿಂಗ್ ಸೀರಿಯಸ್ ಆಗಿ ಕೂತಿರ್ತೀವ, ಬನ್ನಿರಿ ಯಾವ್ದಾದ್ರು ಹುಡುಗಿ ಕೈ ಕೊಟ್ಲಾ ನಿಮ್ಗೆ, ಯಾಕೆ ಕೂತಿದ್ರಿ ನಾಗನಾಗ ಹುಡುಗಿ ಕೈ ಕೊಟ್ರು ಸರ್ ಹಿಂಗೆಲ್ಲ ಮಾತಾಡೋ. ಆಮೇಲೆ ಅಲ್ಲೇ ಒಂಥರ ಆ ಸ್ಮೈಲ್ ಬಂದು ಟಕ್ ಸರಿ ನಡಿ ಸರ್ ಇಲ್ಲೇ ಗೊತ್ತಾಗುತ್ತೆ ನಾವುಗಳು ಯಾವ ರೀತಿ ಇದೀವಿ. ಸೆಟ್ಟಲ್ಲೂ ಹಿಂಗೆ ಇದ್ವಿ, ಫ್ರೇಮಲ್ಲೂ ಹಿಂಗೆ ಎಸ್. ಸೊ ಈಗ ಸ್ವಲ್ಪ ಟೈಮ್ ಎಲ್ಲ ಚೇಂಜ್ ಆಗಿದೆ. ಸೊ ನೆಕ್ಸ್ಟ್ ಪ್ಲಾನ್ ಏನು, ಫ್ಯೂಚರ್ ಅಲ್ಲಿ ಏನೆಲ್ಲ ಯೋಚನೆಗಳಿದೆ? ಫ್ಯೂಚರ್ ಅಂದ್ರೆ ಯಾವ ರೀತಿ ಸರ್? ಮದುವೆ ಆಗಿದೆ ಬಿಡಿ, ಫ್ಯೂಚರ್ ಪ್ಲಾನ್ ಇಲ್ಲ, ಮದುವೆ ಆಗಿ ಈಗ ಜಸ್ಟ್ ಒಂದು ಪುಟ್ಟ ಪಾಪನು ಬಂದ್ಬಿಟ್ಟಿದೆ. ಸೊ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಿ ನೆಕ್ಸ್ಟ್ ಗೆ? ಕನಸು ಏನಿದೆ? ಕನಸು ಅಂದ್ರೆ ಏನಿಲ್ಲ ಸರ್. ಒಂದು ಚಲನಚಿತ್ರರಂಗದಲ್ಲಿ ನಾನೊಬ್ಬ ನಟ ಆಗಿ ನಾನು ಅಂದ್ರೆ ಪರಿಪಕ್ವವಾದಂತ ನಟ ಆಗ್ಬೇಕು ಅಂತಾನೆ ನಾನು ಬಂದಿದ್ದೆ ಸರ್. ಮೊದಲು ನಂದು ಆರ್ಕೆಸ್ಟ್ರಾ ಬ್ಯಾಕ್ ಗ್ರೌಂಡ್ ಸರ್. ನಂದು ಆರ್ಕೆಸ್ಟ್ರಾದಲ್ಲಿ ಸ್ಟೇಜ್ ಆಂಕರಿಂಗ್ ಮಾಡ್ಕೊಂಡು ಅಲ್ಲೇ ಸ್ವಲ್ಪ ಕಾಮಿಡಿ ಶಹರಿಗಳೆಲ್ಲ ಹೇಳ್ಕೊಂಡು ನಂತರ ಆಮೇಲೆ ನೀನಾಸಂ ಮಾಡಿ ಅದರಿಂದ ಬಂದನು ಸರ್. ಇದೆ ಡಿಪ್ಲೊಮಾ ಎಲ್ಲ ಮಾಡಿದೆ ಸರ್, ಡಿಪ್ಲೊಮಾ ಇಂಜಿನಿಯರಿಂಗ್ ಸರ್. ಬಟ್ ಅದೇನೋ ತಲೆಗೆ ಹೋಗ್ಲಿಲ್ಲ, ಹಿಂಗಾಗಿ ವಾಪಸ್ಸು ಕಲೆ ಕೈ ಹಿಡಿದು. ಹ್ಞೂ ಸರ್ ಅಷ್ಟೇ. ಇದೇ ಫೀಲ್ಡ್ ಸರ್. ಅಂದ್ರೆ ಇದನ್ನ ಹೊರತುಪಡಿಸಿ ಹೋಗಲ್ಲ ಸರ್. ಶೂಲಿ ಇದ್ರಲ್ಲೇ ಹೇಳ್ತೀನಿ. ಅವಕಾಶಗಳು ಸಿಗ್ಲಿ ಅನ್ನುವಂಥದ್ದು ತಮ್ಮ ಆಶಯ. ಎಸ್, ಇನ್ನು ಅನಿಲ್ ಅವರ ವಿಚಾರಕ್ಕೆ ಬಂದ್ರೆ, ತಾವು ಈಗಾಗಲೇ ಆಂಕರ್ ಆಗಿ ಕೂಡ ಸಾಕಷ್ಟು ವಾಹಿನಿಗಳಲ್ಲಿ ಕೆಲಸವನ್ನ ಮಾಡಿದ್ದೀರಿ, ಸ್ಟೇಜ್ ಆರ್ಟಿಸ್ಟ್ ಆಗಿ ಕೂಡ ಎಕ್ಸ್ಪೀರಿಯನ್ಸ್ ಇದೆ. ಸೊ ಥಿಯೇಟರ್ ಆರ್ಟಿಸ್ಟ್ ಆಗಿ ಒಂದು 200 ಶೋಸ್ ಮಾಡಿದ್ದೇನೆ. ಜೊತೆನಲ್ಲಿ ಆಂಕರ್ ಆಗಿ ಆಲ್ಮೋಸ್ಟ್ ಅಲ್ಲ 8 ವರ್ಷದಿಂದ ಎಲ್ಲಾ ಚಾನಲ್ ಅಲ್ಲೂ ಒಂದೊಂದು ರೌಂಡ್ ಹೋಗಿ ಬಂದಿದ್ದೀನಿ. ಅದ್ರ ಜೊತೆನಲ್ಲಿ ಫಿಲಮ್ಸ್ ಈಗ ಕೈಯಲ್ಲಿ ಒಂದು 7 ಫಿಲಮ್ಸ್ ಇದೆ, ನೆಗೆಟಿವ್ ರೋಲ್ ಮಾಡ್ತಾ ಇದ್ದೀನಿ. ಒಬ್ಬ ಕಲಾವಿದನಿಗೆ ಆಸೆ ಏನು ಅಂದ್ರೆ ಪಾತ್ರ ಎಂತದ್ ಸಿಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿಗುವಂತ ಪಾತ್ರಕ್ಕೆ ನಾವ್ ಏನ್ ಕೊಡ್ತೀವಿ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ನೋಡುವಂತ ಜನಕ್ಕೆ ಓಕೆ ಈತ ಒಂದು ಪಾತ್ರವನ್ನ ಮಾಡಬಲ್ಲ, ಈತನ ನಾವು ಈ ಪಾತ್ರದಲ್ಲಿ ನೋಡಬಹುದು ಅನ್ನೋ ರೀತಿಯಲ್ಲಿ ಮೂಡಿಸ್ಬೇಕು ಅನ್ನೋದು ನನ್ನ ಪ್ರಯತ್ನ. ಆ ಪ್ರಯತ್ನದಲ್ಲಿ ಸಿಗುವಂತ ಪಾತ್ರಗಳನ್ನ ಮಾಡ್ಕೊಂತ ಹೋಗ್ತೀನಿ ಕಲಾವಿದನಾಗೆ. ಈಗ ಕಾರಲ್ಲಿ ಹೋಗ್ತಿರ್ಬೇಕಾರೆ ಸರ್, ಅಂದ್ರೆ ನನ್ನ ಇವ್ರ ಪಾಪ ಕರ್ಕೊಂಡು ಹೋಗೋದು ಇದೆಲ್ಲ ಮಾಡ್ತಿದ್ರು ಸರ್. ಆಮೇಲೆ ಮಧ್ಯೆ ಹೋಗ್ತಿರ್ಬೇಕಾರೆ ಯಾವ್ದಾದ್ರು ಒಂದ್ ಕ್ಯಾರೆಕ್ಟರ್ ಹೋಯ್ತು ಅಂತಂದ್ರೆ ಗಡ್ಡ ಬಿಟ್ಟಿರೋದು, ಆಮೇಲೆ ರೋಡಲ್ಲಿ ಹಿಂಗ್ ಕೂತಿರ್ತಾರೆ, ತಲೆ ಹಿಂಗ್ ಬೆಡ್ ಮೇಲೆ ಹಿಂಗ್ ನೆಲ ಎಲ್ಲ ನೋಡ್ತಿರ್ತಾರೆ ಸರ್. ಅಂತ ಇಂಥ ಕ್ಯಾರೆಕ್ಟರ್ ನಾವು ಮಾಡ್ಬೇಕು, ಇಂಥ ಕ್ಯಾರೆಕ್ಟರ್ಗಳನ್ನ ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ಗಳನ್ನ ಮಾಡ್ಬೇಕು, ಜನ ಹಿಂಗೂ ಮಾಡ್ತಾರ ಇವರು ಅನ್ನೋದನ್ನ ತೋರಿಸ್ಬೇಕು ಅಂತ ಸರ್. ಸರ್ ಒಬ್ಬ ಕಲಾವಿದನ ಅಂದ ತಕ್ಷಣ ಅವ್ನು ಹೀರೋನ ಆಗ್ಬೇಕು, ವಿಲನ್ ಆಗ್ಬೇಕು ಅಂತಲ್ಲ, ಯಾವ ಪಾತ್ರ ಚಪ್ಪಲಿ ಹೊಲಿಯುವಂತ ಪಾತ್ರನೂ ಮಾಡ್ಬೇಕು. ಏನಕ್ಕಂದ್ರೆ ಅದು ಅಷ್ಟು ಈಸಿ ಪಾತ್ರ ಅಲ್ಲ. ಖಂಡಿತವಾಗಿ ಒಬ್ಬ ವ್ಯಕ್ತಿ ಅಷ್ಟು ಈಸಿಯಾಗಿ ಮಾಡಕ್ಕಾಗಲ್ಲ. ಆ ಪಾತ್ರದಲ್ಲಿ ಇಳಿದು ಮಾಡಿದಾಗ ಮಾತ್ರ ಒಬ್ಬ ಕಲಾವಿದನ ಆಗಕ್ಕೆ ಸಾಧ್ಯ ಅನ್ನೋದನ್ನ ನಾವು ತೋರಿಸ್ಬೇಕು ಅನ್ನೋದು. ಇಬ್ಬರಿಗೂ ಕೂಡ ಆಲ್ ದಿ ಬೆಸ್ಟ್. ನಿಮ್ಮ ಕನಸೆಲ್ಲ ಈಡೇರ್ಲಿ ಅಂತ ವಾಪಸ್ ಬರ್ತೀನಿ ಇನ್ನೊಂದು ಸಣ್ಣ ಬ್ರೇಕ್ನ ಬಳಿಕ.
ವೆಲ್ಕಮ್ ಬ್ಯಾಕ್ ಟು ಅದನ್ನೇನು ಕೇಳ್ತಿ ವಿಶೇಷ ಮಾತುಕತೆ ಕಾರ್ಯಕ್ರಮ. ಚಿತ್ರತಂಡದ ಜೊತೆಗೆ ಮಾತನಾಡ್ತಾ ಇದ್ದಾವೆ. ಸೊ ಈಗ ಮತ್ತೆ ಇಬ್ರು ಚಿತ್ರತಂಡದ ಪ್ರಮುಖರು ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಸೊ ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಒಂದು ಸಿನಿಮಾ ಬರಬೇಕು ಅಂತ ಆದ್ರೆ ಅದಕ್ಕೆ ನಿರ್ಮಾಪಕರು ಬಹಳ ಪ್ರಮುಖರಾಗ್ತಾರೆ. ಸೊ ಚಿತ್ರದ ಪ್ರೊಡ್ಯೂಸರ್ ನಮ್ಮ ಜೊತೆಗಿದ್ದಾರೆ, ಹ್ಯಾರಿ ಅವರು. ಅದರ ಜೊತೆಗೆ ಈ ಸಿನಿಮಾವನ್ನ ನಾವು ನೋಡಿದ್ರೆ ಸಿನಿಮಾದಲ್ಲಿ ನಮಗೆ ಮುಖ್ಯವಾಗಿ ಆ ಒಂದು ಸಿನಿಮಾವನ್ನ ರಿಚ್ ಆಗಿ ಮಾಡಿರುವಂಥದ್ದು ಆ ಸಿನಿಮಾದ ಕ್ಯಾಮರಾ ಕೈಚಳಕವನ್ನು ಅತ್ಯಂತ ಸೂಕ್ಷ್ಮವಾಗಿ ಅತ್ಯಂತ ಸಮರ್ಥವಾಗಿ ಮಾಡಿರುವಂತಹ MB ಅಳ್ಳಿಗಟ್ಟಿಯವರು ಕೂಡ ಜಾಯ್ನ್ ಆಗಿದ್ದಾರೆ. ಅವರನ್ನು ಕೂಡ ವೆಲ್ಕಮ್ ಮಾಡಬೇಕು. ಸೊ ವೆಲ್ಕಮ್ ಬ್ಯಾಕ್ ಅವರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದ. ಎಸ್, ನಾನು ಮೊದಲನೇದಾಗಿ ಮಂಗಳೂರಿನವರೇ ಆಗಿರುವಂತಹ ಡೈರೆಕ್ಟರ್ ಸರ್ ಜೊತೆಗೆ ಪ್ರೊಡ್ಯೂಸರ್ ಸರ್ ಜೊತೆಗೆ ಮಾತನಾಡಬೇಕು. ಸರ್, ಅಂದರೆ ನಾವು ಗಮನಿಸಿದ ಹಾಗೆ ನಮ್ಮ ತುಳುವಿನಲ್ಲಿ ಒಂದು ಇಂಡಸ್ಟ್ರಿ ಇದೆ, ಅಲ್ಲಿಗೆ ಪ್ರೊಡ್ಯೂಸ್ ಮಾಡುವಂಥ ಎಲ್ಲವನ್ನು ಕೂಡ ನಾವು ಕೂಡ ಬರ್ತಿದ್ದೇವೆ. ಸೊ ಒಂದು ಕನ್ನಡ ಸಿನಿಮಾ ತಮ್ಮ ಮೂಲಕ ನಿರ್ಮಾಣಗೊಂಡಿದೆ. ಸೊ ಅವ್ರು ಹೇಳಿದ್ರು ಬಹುಶಃ ಡೈರೆಕ್ಟರ್ ಸರ್ ಯಾವ ಥರ ಪ್ಲ್ಯಾನ್ ಆಯಿತು ಅನ್ನುವಂಥದ್ದು. ಸೊ ತಮ್ಮ ಒಂದು ಎಕ್ಸ್ಪೀರಿಯನ್ಸ್ ಒಟ್ಟಾರೆಯಾಗಿ. ಎಲ್ಲ ವಿಷಯ ಅವರು ಹೇಳ್ಬಿಟ್ಟಿದ್ದಾರೆ, ನನಗೆ ಹೇಳೋಕ್ಕೇನು ಬಿಟ್ಟಿಲ್ಲ. ಇದು ನನ್ನ 2ನೇ ಸಿನಿಮಾ ಆ್ಯಸ್ ಅ ಪ್ರೊಡ್ಯೂಸರ್ ಕಮ್ ಆ್ಯಕ್ಟರ್. ಫಸ್ಟ್ ಸಿನಿಮಾ ಕಥಾ ವಿಚಿತ್ರ ಅಂತ ಮಾಡಿದೆ, ಅದರಲ್ಲಿ ಮುಖ್ಯ ಖಳನಾಯಕನಾಗಿ ನಾನು ಆ್ಯಕ್ಟ್ ಮಾಡಿದ್ದೆ. ಸಿನಿಮಾಗೆ ಒಳ್ಳೆ ಪ್ರತಿಕ್ರಿಯೆ ಬಂತು, ಫಿಲ್ಮ್ ಫೆಸ್ಟಿವಲ್ ಎಲ್ಲ ತುಂಬ ಚೆನ್ನಾಗಿ ಪ್ರಶಂಸೆ ಮಾಡಿದ್ರು. ಹಾಗೆ ಅದೇ ಸಿನಿಮಾಕ್ಕೆ ಸಂಕಲನಕಾರರಾಗಿ ಕೆಲಸ ಮಾಡಿದ್ರು ಅರ್ಸು ಸರ್. ಸಿನಿಮಾ ನೋಡಿ ತುಂಬ ಇಷ್ಟಪಟ್ಟರು, ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟರು. ನಮ್ಮ ಡೈರೆಕ್ಟರ್ ಬಂದು ಹೇಳಿದ್ರು, ಏನು ನಿಮ್ಮ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದೆ ಅಂತೆ. ನನಗೆ ಟು ಬಿ ವೆರಿ ಆನೆಸ್ಟ್, ನನಗೆ ಅಷ್ಟೊಂದು ವಿಶೇಷವಾಗಿ ಕಂಡಿಲ್ಲ, ಆದರೂ ಅವರಿಗೆ ತುಂಬ ಇಷ್ಟ ಆಯಿತು. ಅದು 10 ಸಲ ಹೇಳಬೇಕಾದ್ರೆ ಮನುಷ್ಯನಿಗೆ ಸ್ವಲ್ಪ ಗೊತ್ತಾಗತ್ತೆ, ಏನೋ ನಿಜ ಇರಬೇಕಪ್ಪ ಅದಲ್ಲಿ ಅಂತ. ಸೊ ಕರೆಸಿ ಮಾತಾಡಿಸಿದ್ರು. ಹಾಗೆ ಹೇಳಿದ್ರು, ತುಂಬ ಚೆನ್ನಾಗಿ ಮಾಡಿದ್ದೀರಾ ಸರ್. ನಾನು ಹೇಳಿದೆ, ಮೊದಲನೇ ಸಿನಿಮಾ ನಮ್ಮದು, ಆ ಥರ ಗೊತ್ತಾಗಲ್ಲ ಅಂತ. ಸೊ ಚಿಕ್ಕಂದಿನ ಸ್ವಲ್ಪ ಗೀಳಿತ್ತು, ಹುಚ್ಚತನ ಇತ್ತು ಸಿನಿಮಾದಲ್ಲಿ ಏನು ಮಾಡಬೇಕಂತ. 20ನೇ ವಯಸ್ಸಲ್ಲಿ ತುಳು ಸಿನಿಮಾ ಬಂದಿತ್ತು, ಮಾರಿಬಲೆ ಅಂತ. ಶ್ರೀ ಕೃಷ್ಣಪ್ಪ ಒಪ್ಪೂರ್ ಹತ್ರ ಡೈರೆಕ್ಟ್ರು. ಅವ್ರು ಮೊದಲು ಶಾಲೆಯಲ್ಲಿ ಶಿಕ್ಷಕರಾಗಿದ್ದರು. ನಮ್ಮ ತಾಯಿನೂ ಶಿಕ್ಷಕಿ ಆದಾಗ ಅವರ ಕೊಲೀಗ್ಸ್. 20ನೇ ವಯಸ್ಸಲ್ಲಿ ಸರಿ ನಿಮ್ಮ ಮಗನಿಗೆ ಹೀರೋ ಮಾಡ್ತೀನಿ ಅಂತ ತಾಯಿ ಹತ್ರ ಬಂದು ಕೇಳಿದಾಗ, ಇಲ್ಲಪ್ಪ ಒಬ್ಬನೇ ಮಗ ಇರೋದು, ಎಲ್ಲಾದರೂ ಹಾಳಾಗಿಬಿಡ್ತಾನೆ, ಎಲ್ಲಾದ್ರೂ ನಾಳೆ ಹುಡುಗಿ ಜೊತೆ ಓಡೋಗ್ಬಿಟ್ರೆ ಅಂತ. ಸೊ ಬಿಟ್ಟಿಲ್ಲ. ನಾವೆಲ್ಲ ಓಡೋಗಿಲ್ವಲ್ಲ, ನೀವೆಲ್ಲ 3 ಗಂಡು ಮಕ್ಕಳಲ್ಲ ಸರ್, ನಾವೊಬ್ಬನೇ. ಹಾಗೆ ಬಿಟ್ಟಿಲ್ಲ. ಸೊ ಅದು ಒಂದು ಕೀಡ ಅಂತಾರಲ್ವ, ಹುಳ ಬಿಟ್ಟಾಗಿತ್ತು. ಸರಿಯಪ್ಪ, ಏನು ಮಾಡೋದು, ವರ್ಷಗಳು ಉಳಿದು ಮದುವೆ ಬೇರೆ ಆಯಿತು. ಮದುವೆ ಎಲ್ಲ ಆಗಿ ಆಮೇಲೆ ಹೋಗಿದೆ, ಗಲ್ಫಿಗೆ ಹೋದಾಗ ಸರಿ ಸ್ವಲ್ಪ ಮೈಕಟ್ಟೆಲ್ಲ ಸ್ವಲ್ಪ ಚೆನ್ನಾಗಿ ಮಾಡಬೇಕು, ಅದೆಲ್ಲ ಬಂತು. ಆಮೇಲೆ ಸಿಂಗಿಂಗ್ ಎಲ್ಲ ಮಾಡಿ ಸ್ಟಾರ್ಟ್ ಮಾಡಿದೆ. ಆದರೆ ಹುಳ ಬಿಟ್ಟಿದ್ದು ಸ್ವಲ್ಪ ಒಳಗಡೆ ಇತ್ತು. ಹಾಗೆ ಗಲ್ಫಿಗೆ ಹೋಗಿ ಎಲ್ಲ ಆಮೇಲೆ ಮತ್ತೆ ಹುಚ್ಚಿಡಿತು. ಆಮೇಲೆ ನನ್ನ ಫ್ರೆಂಡ್ ಒಬ್ಬ ಸಿಕ್ಕಿದ, ರಾಘವೇಂದ್ರ ಠಾಣೆ ಅಂತ. ಅವನು ಥ್ಯಾನ್ಕ್ಯೂಸ್ ಐಸ್ ಕ್ರೀಮ್ ಅಂತ ನಡೆಸ್ತಿದ್ದಾನೆ ಬೆಂಗಳೂರಲ್ಲಿ, ಅದ್ರ ಓನರು. ಅವನು ಮ್ಯೂಸಿಕ್ ಡೈರೆಕ್ಟ್ರು. ಅವನು ಹೇಳ್ದ, ಏನಪ್ಪ ಚಿನ್ಬಡಕ್ಕೆ ಸ್ವಲ್ಪ ಚೆನ್ನಾಗಿದೆಯಾ, ಸಿನಿಮಾ ಗಿನ್ಮಾ ಮಾಡ್ತೀಯಾ ಅಂತ ಹೇಳಿದ. ಮತ್ತೆ ಹುಳ ಸರಿ. ಹಾಗೆ ಅದು ಇಬ್ಬರು ಪರಿಚಯ ಮಾಡಿಸ್ದ. MG ಶ್ರೀನಿವಾಸ್, ನಮ್ಮ ಬೀರ್ಬಲ್ ಚಿತ್ರ ಮಾಡಿದ್ದಾನೆ, ಶ್ರೀನಿವಾಸ ಕಲ್ಯಾಣ, ಒಂದು ಪರಿಚಯ ಆಯಿತು. ಹಾಗೆ ಚಿಕ್ಕ ಪುಟ್ಟ ಇದರಲ್ಲಿ ಬಂಡವಾಳ ಹಾಕಿ ಆ ಬಂಡವಾಳ ಏನೋ ರಿಟರ್ನ್ ಬಂದಿಲ್ಲ, ಅದು ಬೇರೆ ವಿಷಯ. ಲೈನ್ಗೆ ಬಂದಿದ್ದಾರೆ. ಹಲೋ, ಬಾಲ್ಯ ಸ್ನೇಹಿತ ನಮ್ಮ ಹ್ಯಾರಿ ಇದ್ದಾರೆ ಅಲ್ಲಿ. ಎಸ್, ಮಾತಾಡಿ. ಅವ್ರ ಸ್ಟೋರಿ ಹೇಳ್ತಾ ಇದ್ರು ಇವಾಗ. ಹೌದೌದು. ಹ್ಯಾರಿಗೆ ನಾನು ತುಂಬಾ ಶುಭ ಹಾರೈಸ್ತೇನೆ, ಯಾಕಂದ್ರೆ ನನ್ನ ಬಾಲ್ಯ ಸ್ನೇಹಿತ ಅವರು. ಹೌದು, ಚಿಕನ್ ಸರ್ ಹೇಗಿದೆ ಸಿನಿಮಾ? ಅದೇ ನನಗೆ ಕಳಿಸಿದ್ದಾರೆ, ಅದನ್ನು ವಿಡಿಯೋ ಕಳಿಸಿದ್ದಾರೆ. ನಾನು ಅದನ್ನು ಖಂಡಿತವಾಗಿ ನೋಡ್ತೇನೆ. ನಂಗೆ ಅವ್ರು ಕಾಲ್ ಮಾಡಿದ್ದಾರೆ ಆಗ. ಆಗ್ಲಿ, ಅವರು ಮುಂದೆ ಸಹ ಇಂಥದ್ದೇ ಒಳ್ಳೆ ಸಿನಿಮಾವನ್ನು ಮಾಡಿ ಎಲ್ಲ ನಮ್ಮ ಇಲ್ಲಿ ಮಂಗಳೂರಿನ ಹೆಸರನ್ನ ತುಂಬಾ ಒಳ್ಳೇದು ಮಾಡಿ ಕೀರ್ತಿ ತರಲಿ ಅಂತ ನಾನು ಶುಭ ಹಾರೈಸ್ತೇನೆ. ಅವರಿಗೆ ಸಹ, ಅವರ ಚಿತ್ರತಂಡವರಿಗೆ, ನಿರ್ದೇಶಕರಿಗೆ, ಎಲ್ಲರಿಗೆ ಸಹ ಮುಂದೆ ಸಹ ಅವರು ಒಳ್ಳೆ ಸಿನಿಮಾ ನಮ್ಗೆ ಕೊಡ್ಬೇಕು ಅವರು. ಧನ್ಯವಾದಗಳು ಸರ್, ಖಂಡಿತ ಕೊಡ್ತೀವಿ ಸರ್. ಹೌದು, ಭಾರಿ ಸಂತೋಷ, ನಂಗೆ ಭಾರಿ ಸಂತೋಷ ಆಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಎಸ್ ಸರ್. ಸೊ ಹಂತವಾಗಿ ಆಮೇಲೆ ಕಥಾ ವಿಚಿತ್ರ ನಂದು ಸ್ವಂತ ನಿರ್ಮಾಣ ಮಾಡೋದಂತ ನಿರ್ಧಾರ ಮಾಡಿ ಬಂದೆ. ಆಮೇಲೆ ಈ ಸಿನಿಮಾ ಮಾಡಬೇಕಾದ್ರೆ ಸರ್ ಸಿಕ್ಕಿದ್ರು, ಒಳ್ಳೆ ಪರಿಚಯ ಆಯಿತು. ಇಟ್ಸ್ ಆಲ್ಮೋಸ್ಟ್ ಬಿಕಮ್ ಲೈಕ್ ಅ ಫ್ಯಾಮಿಲಿ ಮೆಂಬರು.
ನನಗೆ ಬೆಂಗಳೂರು ಬಂದರೆ ಎಲ್ಲೂ ಬೇರೆ ಉಳಿಯಕ್ಕೆ ಬಿಡಲ್ಲ ಅವರೇ, ನಮ್ಮ ಮನೆಯಲ್ಲೇ ಬಂದು ಉಳಿಬೇಕಂತ ಹೇಳ್ತಾರೆ. ಅಷ್ಟೊಂದು ತುಂಬ ಅಂದರೆ ಐ ಡೋಂಟ್ ಎಕ್ಸ್ಪೆಕ್ಟ್ ಆಲ್ ದೀಸ್ ಥಿಂಗ್ಸ್, ಬಟ್ ಯು ಕೆನಾಟ್ ಹ್ಯಾವ್ ದ ಸೇಮ್ ರಿಲೇಷನ್ಶಿಪ್ ಎಲ್ಲರ ಜೊತೆ. ಈಗ 20 ಜನ ಸಿಗ್ತಾರೆ, 20 ಜನ ನೀವು ಲೈಕ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅದು ನಮ್ಮ ಒಳಗಡೆ ಇರುತ್ತೆ. 19 ಜನ ಲೈಕ್ ಆಗಲ್ಲ, ಒಬ್ಬರು ತುಂಬ ಏನು ಅರ್ಥವಿಲ್ಲದೆ ಆತ್ಮೀಯರಾಗಿಬಿಡ್ತಾರೆ. ಸೊ ನಾನು ಅವರಿಗೆ ಆತ್ಮೀಯರಾಗಿದ್ದು ಅದು ನನ್ನ ಸೌಭಾಗ್ಯ. ಐ ಕೆನಾಟ್ ಸೇ ದಟ್ ಐ ವಾಂಟ್ ಟು ಬಿ ಹಿಸ್ ಫ್ರೆಂಡ್. ನನಗೆ ಅವರು ಅವರ ಆತ್ಮೀಯತೆ ಬೇಕು, ಅದನ್ನು ನಾನು ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ. ನಾನು ನನ್ನಷ್ಟಕ್ಕಿದೆ, ಅವರೇ ತುಂಬ ಆತ್ಮೀಯರಾಗಿ ಮಾಡಿದ್ರು. ಬಂದಾಗ ಅವ್ರ ಮಿಸ್ಸಸ್ ಆಗಲಿ, ಅವ್ರ ತಾಯಿ ಆಗಲಿ, ಅವರು ತಮ್ಮಂದರಾಗಲಿ ಯಾವಾಗಲೂ ಬಂದು ಊಟ ಕೊಡೋದು ಎಲ್ಲ. ನಾನು ಅವಾಗ ಬರೀ ಚಪಾತಿ ತಿನ್ನೋನು. ನನಗೆ ಒಂಥರ ಮುಜುಗರ ಅವ್ರ ಮನೇಲಿದ್ದಾಗ, ಊಟ ಮಾಡೋಕ್ಕೆ ಇಷ್ಟ ಇಲ್ಲ. ಆದ್ರೂ ನನ್ನ ಜಿಮ್ಗೆಲ್ಲ ಹೋದಾಗ ಚಪಾತಿ ಮಾಡಿಕೊಂಡು ನಮ್ಮ ಫ್ರೆಂಡ್ ಜಿಮ್ ಇತ್ತು, ಅಲ್ಲಿಗೆ ಕಳಿಸ್ತಾ ಇದ್ವಿ. ಸೊ ಹಾಗೆ ಐ ಜಸ್ಟ್ ಪ್ರೇ ಟು ಗಾಡ್ ಇಟ್ ಕಂಟಿನ್ಯೂಸ್ ವೆಲ್. ಮ್ಯೂಚುವಲ್ ರೆಸ್ಪೆಕ್ಟ್ ಇದೆ. ಅಂದರೆ ಅವ್ರು ತುಂಬ ದೊಡ್ಡ ಕಲಾವಿದರ ಮಗ. ಆಲ್ಸೋ ಈಸ್ ಅ ವೆಟ್ರನ್ ಇನ್ ದ ಇಂಡಸ್ಟ್ರಿ ಇನ್ ಟರ್ಮ್ಸ್ ಆಫ್ ಎಡಿಟಿಂಗ್ ಎಲ್ಲ. ಪ್ಲಸ್ ದೊಡ್ಡ ಸ್ಟಾರ್ಗೆ ಯಶ್ ಅವ್ರಿಗೆ ಇಂಟ್ರಡ್ಯೂಸ್ ಮಾಡಿದವರು ಅವರೇ ರಾಕಿ ಸಿನಿಮಾದಲ್ಲಿ. ಸೊ ಅತೀವ ಗೌರವ ಇದೆ ಅವ್ರ ಮೇಲೆ. ಅದು ಬಿಟ್ಟು ಆ ಗೌರವ ಒಂದಿದೆಯಲ್ಲ ಲೆವೆಲ್, ಅದು ಕಡಿಮೆ ಹಾಕಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಅವ್ರು ಏನು ಹೇಳಿದ್ರು, ಬೈದ್ರು, ಏನು ಮಾಡಿದ್ರು, ಬಿಡಿ ನಮ್ಮ ಗುರುಗಳಲ್ವ ಅಂತ ಅದೊಂದು ಇದೆ. ಏನು ಬೈದಿಲ್ಲ ಬಿಡಿ, ಬಟ್ ಜಸ್ಟ್ ಜನರಲ್ ಹೇಳ್ತಾ ಇದ್ದೀನಿ. ಬೈಯೋ ನೇಚರ್ ಎಲ್ಲ ಅವ್ರದ್ದು. ಬೇಜಾರಾದಾಗ ಏನೊಂದು ಹೇಳ್ಬಿಡ್ತಾರೆ, ಬಿಡಿ ನೀವು ಹಂಗೆ ಅಂತ ಹೇಳಿದ್ರೆ, ಬೇರೆ ಯಾರಿಗಾದ್ರು ಹೇಳ್ಬಿಟ್ರೆ ಚಕ್ಕಂತ ಆಗೋದು. ನನಗೆ ಬಿಡಿ ಡೈಜೆಷನ್ ಆಯ್ತು, ಊಟ ಮಾಡಿ. ಹಳ್ಳಿಗಟ್ಟಿ ಅವರು ಸ್ವಲ್ಪ ಮಾತಾಡೋಣ. ಎಸ್ ಹೇಳಿದ್ರು ಅಂದ್ರೆ ನಾವು ಸಿನಿಮಾವನ್ನ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ. ಬಹುಶಃ ಆ ಕ್ಯಾಮರಾ ವರ್ಕ್ ಆ ಸಿನಿಮಾವನ್ನ ಅಷ್ಟು ಅಂದವಾಗಿ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬಹುಶಃ ಇಬ್ರು ಮಾತಾಡಿ ಹೇಳಿದ್ರು ತಾವು ಎಷ್ಟು ಕಷ್ಟಪಟ್ಟಿದ್ದೀರಿ ಅನ್ನುವಂಥದ್ದು. ಸೊ ಹೇಗಿತ್ತು ತಮ್ಮ ಎಕ್ಸ್ಪೀರಿಯನ್ಸ್ ಅಂತ? ಅವರ ಆಲ್ಮೋಸ್ಟ್ ಹೇಳ್ಬಿಟ್ಟಿದ್ದಾರೆ ಸರ್. ಈಗ ನನ್ನ ಹತ್ರ ಹೇಳುವಂತದ್ದು ಏನಿಲ್ಲ. ಹೌದಾ? ಹಂಗಿದ್ರೆ ಓಡ್ಬಿಡಿ. ಅಂದ್ರೆ ಆ ಸಿನಿಮಾಕ್ಕೆ ಹಿಂದೆ ಅವರು ಒಂದು 4 ಜನದ ಹತ್ರ ಮಾತಾಡಿದ್ರಂತೆ, ಅದ್ ನನಗೆ ಗೊತ್ತಿಲ್ಲ. ಇವತ್ತೇ ಅವರು ನನ್ನ ಹತ್ರ ರಿವೀಲ್ ಮಾಡ್ತಾ ಇದ್ದಾರೆ. ಸರ್ ಕೇಳ್ತೀನಿ, ಮತ್ತೊಂದು ಕರೆ ಇದೆ. ಹಲೋ 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 ಸರ್, ನಮಸ್ತೆ. ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರು ಸರ್? ಎಲ್ಲಿಂದ ಕಾಲ್ ಮಾಡ್ತೀರಾ? ನನ್ನ ಹೆಸರು ದೇವರಾಜ್ ಅಂತ ಹೇಳಿ, ಕದಿರಿನ ಮಾತಾಡುದು. ಎಸ್ ಸರ್, ಮಾತಾಡಿ ಸರ್, ಮಾತಾಡಿ, ಹೇಳಿ. ಯಾರಿಬಾಯಿ ಹತ್ರ ಮಾತಾಡ್ಬೇಕು. ಮಾತಾಡಿ ಸರ್, ಇದಾರೆ, ಮಾತಾಡಿ. ಯಾರಿಬಾಯಿ ನಮಸ್ಕಾರ. ನಮಸ್ಕಾರ ದೇವರಾಜ್. ಬಾರಿ ಖುಷಿ ಅಂಡ್ ಬೊಕ್ಕ ನಾಗೇಂದ್ರ ಸರ್ ಅರ್ನ ಬಗ್ಗೆ ಭಾರಿ ಒಂತೆ ಗೊತ್ತುಂಡು. ಮತ್ತೆ ನಾನು ಮೊನ್ನೆ ನಿಮ್ಮದ ಸ್ಕ್ರೀನ್ ಶಾಟ್ ಎಲ್ಲ ಸ್ವಲ್ಪ ನೋಡಿದ್ದೇನೆ, ಬಾರಿ ಡಿಫ್ರೆಂಟ್ ಆಗಿ ನೀವು ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸರ್. ಇದು ಮೋಸ್ಟ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಫಸ್ಟ್ ಟೈಮ್ ಅಂತ ಕಾಣ್ತದೆ ನನಗೆ ಗೊತ್ತಿರೋ ಹಾಗೆ. ಹೌದೌದು. ನಿಮ್ಗೆ ಯಾವ ನಿಮ್ಗೆ ಇದನ್ನ ಒಂದು ಜನಗಳಿಗೆ ಡಿಫ್ರೆಂಟ್ ಆಗಿ ನೀವು ಮುಟ್ಟಿಸ್ತಾ ಇದ್ದೀರಿ ಅನ್ನೋದು ಸ್ವಲ್ಪ ನೀವು ಇನ್ನು ಮೀಡಿಯಾ ಮುಖಾಂತರ ಮುಟ್ಟಿಸ್ಬೇಕು ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಖಂಡಿತ ಸರ್, ಖಂಡಿತ ಸರ್. ಯಾಕಂದ್ರೆ ಆಕ್ಚುಲಿ ಮಾಡ್ಬೇಕು ಅನ್ಕೊಂಡಿದ್ವಿ, ರಿಲೀಸ್ ಈ ಕರೋನಾ ಇದರಿಂದ ರಿಲೀಸ್ ಮಾಡಕ್ ಆಗ್ಲಿಲ್ಲ. ಈಗ ಮುಂದೆ ಥಿಯೇಟರ್ ಕೂಡ ಸಮಸ್ಯೆ ಇದೆ, ಹಾಗಾಗಿ ಸುಮ್ಮನೆ ಒಂದು ನಮ್ಮ ಪ್ರಯತ್ನ ವ್ಯರ್ಥ ಆಗ್ಬಾರ್ದು. ಆ ಒಂದು ಇದರಲ್ಲಿ V4 ಸ್ಟ್ರೀಮ್ ನಮ್ಗೆ ಒಂದು ವೇದಿಕೆ ಕಲ್ಪಿಸ್ಕೊಡ್ತು. ನಿಜವಾಗ್ಲೂ ಅವ್ರಿಗೆ ನಾವು ಆಭಾರಿಯಾಗಿರ್ತೀವಿ. ಜನಕ್ಕೆ ತಲುಪಿಸಿದ್ದಾರೆ ಅದನ್ನ. ಅದೇ ರೀತಿ ಮತ್ತೆ ಯಾರಿಬಾಯಿ ಕೂಡ ಅವರು ತುಂಬಾ ಎಫರ್ಟ್ ಎಲ್ಲ ಅವರು ಒಳ್ಳೆ ಟ್ಯಾಲೆಂಟೆಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಅದು ನಮಗೆ ಗೊತ್ತುಂಟು. ಬಟ್ ಅವರ ಒಂದು ರಿಯಲ್ ಟ್ಯಾಲೆಂಟ್ ಜನಗಳಿಗೆ ಮುಟ್ಟಬೇಕು, ಮತ್ತೆ ನಿಮ್ಮೆಲ್ಲರಿಗೂ ಮುಟ್ಟಬೇಕು. ಖಂಡಿತ ಖಂಡಿತ. ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಇಡೀ ಕರ್ನಾಟಕದಲ್ಲಿ ಒಂದು ಈ ಮೂವಿ ಒಳ್ಳೆ ಸಕ್ಸಸ್ ಆಗಿ ಅವರಿಗೆ ಒಂದು ಒಳ್ಳೆ ಹೆಸರು, ನಿಮ್ಗೆಲ್ಲರಿಗೆ ಹೆಸರು ತಂದು ಕೊಡ್ಬೇಕಂತ ನನ್ನದೊಂದು ಆರೈಕೆ. ಬಟ್ ಆದಷ್ಟು ನೀವು ಮೂವಿಯನ್ನು ಇನ್ನೂ ಹೆಚ್ಚು ಪ್ರಮೋಷನ್ಸ್ ಮಾಡ್ಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಷ್ಟೇ. ಖಂಡಿತ ಸರ್, ಅದು ನಡೀತಾ ಇದೆ ಸರ್ ಪ್ರಮೋಷನ್. ಎಲ್ಲಾ ಹಿರಿಯ ಕಲಾವಿದರು, ದೊಡ್ಡ ದೊಡ್ಡ ಸ್ಟಾರ್ಸ್ ಎಲ್ಲಾನು ನಮ್ಗೆ ಬೆಂಬಲ ಇದ್ದಾರೆ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕರೆ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ದೇವರಾಜ್. ಎಸ್ ಹಳ್ಳಿಗಟ್ಟಿ. ಅದೇ ಸರ್, ಹಿಂದಿನ ದಿವಸ ಕರೆಸಿದ್ರು ನನಗೆ. ಇವರು ಸಡನ್ ಆಗಿ ಫೋನ್ ಮಾಡಿದ್ರು, ಜಿ ಎಲ್ಲಿದ್ದೀರಾ ಅಂದ್ರು. ನಾನು ಆ್ಯಕ್ಚುಲಿ ಮರಾಠಿ ಸಿನಿಮಾಯಿಂದ ಜಸ್ಟ್ ತಾನೇ ಬಂದಿದ್ದೆ, ಮುಗಿಸ್ಕೊಂಡು ಬಂದಿದ್ದೆ. ನನಗೆ ಇನ್ನೊಂದು ಸಿನಿಮಾ ಇತ್ತು ಇಲ್ಲಿ ಕನ್ನಡದಲ್ಲಿ, ಅದು ಇವ್ರಿಗೆ ಗೊತ್ತಿತ್ತು. ಏನು ಎಲ್ಲಿದ್ದೀರಾ ಡೌಟಲ್ಲೇ ಕಾಲ್ ಮಾಡಿದೆ ನಾನು. ಇವರು ಬಿಫೋರ್ 2 days ಬಿಫೋರ್ ನನ್ನನ್ನು ಕೇಳಿದ್ರು ಇವ್ರು. ಆ್ಯಕ್ಚುಲಿ ಯಾಕೆ ಕೇಳಿದ್ರು ಅಂತ ನಂಗೆ ಗೊತ್ತಾಗ್ಲಿಲ್ಲ. ಅದು ಯಾಕೆ ಕೇಳಿದ್ರು ಇವ್ರು ನನ್ನನ್ನ? ಓ ಸರ್, ಏನೋ ಮಾಮೂಲಿ ಮೀಟ್ ಗೀಟ್ ಆಗೋದು ಏನಾರು ಇರತ್ತನೋ, ಪ್ರಾಜೆಕ್ಟ್ ವಿಚಾರ ಏನಿರಲ್ಲ ಅಂತ ನಾನು. ಇಲ್ಲ ಜಿ ನಾನು ಬ್ಯುಸಿ ಇದ್ದೀನಿ, ಈ ಥರ ಶೂಟಲ್ಲಿ ಆಗ್ತಾ ಇದೆ,
ಅದಕ್ಕೆ ನಾನು ಅಲ್ಲಿದ್ದೀನಿ ಅಂತ ನಾನು ಹೇಳಿದೆ. ಹೌದಾ, ಮೋಸ್ಟ್ಲಿ ಬ್ರೇಕ್ ಆಗೋ ಚಾನ್ಸಸ್ ಇದೆ ಅಜ್ಜಿ, ಯಾವುದಕ್ಕೂ ನಾನು ಹೇಳ್ತೀನಿ ಅಂತ. ಸರಿ ಅಂತೇಳಿ ಇವ್ರು ಏನು ಮಾಡಿದ್ರು, 2 days ಬಿಟ್ಟರು, ನನಗೆ ಕಾಲ್ ಮಾಡಲಿಲ್ಲ. ನಾನು ಶೂಟಿಂಗಲ್ಲಿ ಇದ್ದೆ, ಹೋಗ್ಬಿಟ್ಟು ಸಡನ್ ಆಗಿ ನಮ್ದು ಬ್ರೇಕ್ ಆಗ್ಬಿಡ್ತು. ಯಾವುದು ಬೀಗ ಅಂತ ಒಂದು ಯಾವುದು ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದೆ ನಾನು. ಸಡನ್ ಆಗಿ ಬ್ರೇಕ್ ಆಗ್ಬಿಡ್ತು. ಬ್ರೇಕ್ ಆಯ್ತಲ್ಲ, ಬೀಗ ಬ್ರೇಕ್ ಆಯ್ತಾ? ಇಲ್ಲ ಸಿನಿಮಾ ಬ್ರೇಕ್ ಆಯ್ತು, ಶೆಡ್ಯೂಲ್ ಬ್ರೇಕ್ ಆಯ್ತು. ನಾನು ಇಮಿಡಿಯೇಟು ಹೀಗೆ ಅಂದರೆ ನಾಡಿ ಶೂಟಿಂಗ್ ಹೋಗ್ತಾರೆ, ಹಿಂದಿನ ದಿವಸ ಜಿ ನಮ್ದೇನೋ ಡೌಟ್ ಇದೆ, ನೀವೇನೋ ಕೇಳಿದ್ರಲ್ಲ ಅಂದೆ. ಹೌದಾ, ಓಕೆ ಓಕೆ, ನಾನು ನಿಮ್ಗೆ ಕಾಲ್ ಮಾಡ್ತೀನಿ ರೀ ಅಂದರು. ನನಗೆ ಕಾಲೇ ಮಾಡಲಿಲ್ವಲ್ಲ ಇವರು ಅಂತ ನಾನೇನು ಮಾಡಿದೆ, ಸರಿ ಅಂತ ಸುಮ್ಮನೆ ಮಾಮೂಲಿ DI ವರ್ಕ್ ಆದಿದ್ದು ಇದ್ದೇ ಇರುತ್ತೆ. ಸರಿ ಅಂತೇಳಿ ಸುಮ್ಮನೆ ಅದು. ಕರೆಕ್ಟಾಗಿ ಇವ್ರು ಫೋನ್ ಬಂತು ಮಧ್ಯಾಹ್ನ 3 ಗಂಟೆಗೆ. ಎಲ್ಲಿದ್ದೀರಾ ಅಂದರು. ಅಂಚಿ ನಾನು ಇಲ್ಲಿ ನವರಂಗ್ ಹತ್ರ ಇದ್ದೀನಿ ಹೇಳಿ ಅಂದೆ. ಅರ್ಜೆಂಟಾಗಿ 5 ಗಂಟೆಗೆ ಸಿಗಿ ನೀವು ಅಂದರು. ಎಲ್ಲಿ? 5 ಗಂಟೆಗೆ ಸಿಗಿ ಅಂದರು. ಆಮೇಲೆ ಸರಿ ಅಂತೇಳಿ ನಾನು ಇವ್ರ ಹತ್ರ ಹೋದೆ. ಹೋಗಿ ನೋಡಿದರೆ ಸಿನಿಮಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ, ಯಾವಾಗ ಶೂಟಿಂಗು? ನಾಳೆ ಶೂಟಿಂಗ? ನಾಳೆ ಶೂಟಿಂಗ್ ನನ್ನನ್ನು ಇವತ್ತು ಕರೆಸ್ತಾ ಇದ್ದೀರಾ? ನಾನು ಫುಲ್ ಶಾಕ್ ಆಗ್ಬಿಟ್ಟೆ. ಏನು ಇವರು, ಸರಿ ನಾಳೆ ಶೂಟಿಂಗ್ ಅಂತ ನನಗೆ ಫುಲ್ ಟೆನ್ಷನ್ ಆಗುತ್ತೆ, ಎಲ್ಲ ಕರ್ಕೊಂಡೆ ಆ ಕಡೆ ಈ ಕಡೆ. ನಾಳೆಯಿಂದ ಶೂಟಿಂಗು ಅಂದರು. ಸರಿ ನಾಳೆಯಿಂದ ಶೂಟಿಂಗ್ ಏನು ಪ್ಲ್ಯಾನ್ ಮಾಡಿದ್ದೀರಾ ಅಜ್ಜಿ, ಏನು ಎಷ್ಟು ದಿನ ಏನು ಅಂತ ಕೇಳಿದೆ. ಎಷ್ಟು ದಿನ? 3 ದಿನ ಅಂದರು. 3 ದಿನ? 3 ದಿನದಲ್ಲಿ ಏನು ಮಾಡ್ತೀರಾ ನೀವು ಅಂದೆ ನಾನು. ಇಲ್ಲ 3 ದಿನ ಈ ಥರ ಕಡಿಮೆ ಶಾರ್ಟ್ಸಲ್ಲಿ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಕಡಿಮೆ ಶಾರ್ಟ್ಸ್ ಅಲ್ಲ ಅಂದರೆ ಯಾವ ಥರ ಏನು? ಇಲ್ಲ ಆದಷ್ಟು ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆಯಲ್ಲಿ ನಾನು ಶಾರ್ಟ್ ತೆಗಿಬೇಕು, ನೀವು ಹೆಂಗೆ ಮಾಡೋಕ್ಕೆ ಸಾಧ್ಯ ಅಂತ ನನ್ನನ್ನು ಕೇಳಿದರು. ನನಗೆ 3 ದಿನದಲ್ಲಿ ಕಡಿಮೆ ಶಾರ್ಟು ಹೆಂಗೆ ಆಲೋಚನೆ ಮಾಡಿರ್ಬೋದು ಅಂತ ಫಸ್ಟ್ ಅವ್ರ ಪಾಯಿಂಟ್ ಆಫ್ ವ್ಯೂ ನಾನು ಥಿಂಕ್ ಮಾಡಿದೆ. ನನ್ನ ಪಾಯಿಂಟ್ ಆಫ್ ವ್ಯೂ ಹೋಗಲೇ ಇಲ್ಲ ನಾನು, ಅವ್ರ ಪಾಯಿಂಟ್ ಆಫ್ ವ್ಯೂ ಥಿಂಕ್ ಮಾಡಿದೆ. ಹೆಂಗೆ ಮಾಡಿರ್ಬೋದು ಇವರು, ಏನು ಆಲೋಚನೆ ಮಾಡಿರ್ಬೋದು? ಯಾರು ಕ್ಯಾಸ್ಟಿಂಗ್ ಕೂಡ ಹೇಳ್ತಾ ಇಲ್ಲ, ಆರ್ಟಿಸ್ಟ್ ಇವರು ಏನೂ ಹೇಳ್ತಾ ಇಲ್ಲ, ಇವ್ರು ಮಾತ್ರ ತೋರಿಸ್ತಾ ಇದ್ದಾರೆ ಇವರು ಪ್ರೊಡ್ಯೂಸರು ಅಂತ. ನನಗೆ ಫುಲ್ ಶಾಕು. ಕ್ಯಾಮ್ರಾ ಬುಕ್ ಮಾಡಿದ್ದೀನಿ, ಓಕೆ, ಜಿಮ್ಮಿ ಬರುತ್ತೆ, ಎಲ್ಲ ಒಂದಾದ್ಮೇಲೆ ಒಂದು ಬಿಡ್ತಾ ಇದ್ದಾರೆ. ಶಾಕು, ಏನಿದು ಹಿಂಗೆ ಆಗ್ತಾ ಇದೆ? ನಾನು ಕುತ್ಕೊಂಡು ದಯವಿಟ್ಟು ಒಂದು 10 ನಿಮಿಷ ಅಜ್ಜಿ ಒಂಚೂರು ಆಲೋಚನೆ ಮಾಡಿಬಿಡ್ತೀನಿ. 10 ನಿಮಿಷ ಅಲ್ಲ 2 ಗಂಟೆ ತೊಗೊಂಡು ನನ್ನ ಹತ್ರ ಬನ್ನಿ ವಾಪಸ್ಸು ಅಂದರು. ನಾನು 2 ಗಂಟೆ ಎಲ್ಲ ತೋಲಿಲ್ಲ, 10 ನಿಮಿಷದಲ್ಲಿ ಮತ್ತೆ ಬಂದೆ. ಜಿ ಓಕೆ, ಏನು ಯಾವ ಥರ ಶಾರ್ಟು? ಓಕೆ, ಇಲ್ಲ ನಾನು ಕಡಿಮೆ ಶಾರ್ಟಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ನನಗೆ ಅಂದರೆ ಒಂದು ನ್ಯಾಚುರಲ್ ಸೋರ್ಸಸ್ಸಲ್ಲಿ ನೀವೇನು ಮಾಡೋಕ್ಕೆ ಸಾಧ್ಯ ಅದನ್ನ ನನಗೆ ಮಾಡಿಕೊಡಿ ಅಂದರು. ಸರಿ ಓಕೆ ಡನ್. ಯಾವ ಥರ ಏನು? ಅಲ್ಲಿಂದ ಸ್ಟಾರ್ಟ್ ಆಯಿತು ಪ್ಲ್ಯಾನಿಂಗು. ನಾವು ಅವತ್ತು ಮನಗಿದ್ದು ಬೆಳಗಿನ ಜಾವ 2 ಗಂಟೆಗೆ, ಅಗೇನ್ ನಾವು 5:30 ಎದ್ಬಿಟ್ಟು ಶೂಟ್ಗೆ ಹೋಗಿದ್ದೀವಿ. ಅಂದರೆ ಪ್ರಿಪ್ರೇಷನ್, ನಾಳೆ ಏನು ಎತ್ತ ಹೆಂಗೆ ಏನು ಅಂದ್ರೆ ನಾವು ಡೈರೆಕ್ಟಾಗಿ ಶೂಟ್ಗೆ ಹೋಗ್ತಾ ಇರಲಿಲ್ಲ. ಫಸ್ಟ್ ಬೆಳಗ್ಗೆ ಹೋದ ತಕ್ಷಣ ಬೆಳಗ್ಗೆ ಮಾನಿಟ್ರ್ 3 ಇಂದ 4 ಮಾನಿಟರ್, ಯಾಕಂದ್ರೆ ಲೆಂತ್ ಶಾರ್ಟ್, ಕ್ಯಾಮ್ರಾ ಜಿಮ್ಮಿಯಿಂದ ಕೈಗೆ ಬರ್ಬೇಕಾಗತ್ತೆ, ಕೈಯಿಂದ ಮತ್ತೆ ಜಿಮ್ಮಿಗೆ, ಅಲ್ಲಿ ಇನ್ನೊಂದು ಕ್ರೇನ್ ಇರುತ್ತೆ, ಮತ್ತೆ ಅದ್ರ ಮೇಲೆ ಹತ್ಬೇಕಾಗತ್ತೆ, ಅಲ್ಲಿ ಒಂದು ಟ್ರಾಲಿ ಇರುತ್ತೆ, ಟ್ರಾಲಿ ಮೇಲೆ ಹೋಗ್ಬೇಕಾಗತ್ತೆ. ಯಾಕಂದ್ರೆ 20 ನಿಮಿಟ್ಸ್ ನಾವು ಒಂದೇ ಕಡೆ ಕ್ಯಾಮ್ರಾ ಇಡಕ್ಕಾಗಲ್ಲ. ಒಂದೇ ಕಡೆ ಕ್ಯಾಮ್ರಾ ಇಟ್ಟರೆ ಅದೇನಾಗುತ್ತೆ, ಆಡಿಯನ್ಸ್ ಬೋರ್ ಆಗ್ಬಿಡತ್ತೆ. ಸೊ ಅದನ್ನು ನಾನು ಆಲೋಚನೆ ಮಾಡಿ, ಇಲ್ಲ ಈ ಥರ ಎಕ್ವಿಪ್ಮೆಂಟ್ ನಂಗೆ ಒಂಚೂರು ಎಕ್ಸ್ಟ್ರಾ ಹಿಂಗೆ ಬೇಕು, ಅದೊಂಚೂರು ಕೊಟ್ಬಿಡಿ, ನೀವೇನು ಅದರ್ ಪ್ಲ್ಯಾನ್ ಏನಾರು ಮಾಡ್ಕೊಳ್ಳಿ ಅಂತಂದ್ರೆ ಅವರು ಒಂದೇ ಸರಿ ತಗೊಳ್ಳಿ ಅಂತ ಕೊಟ್ಟರು. ಅದ್ರ ಬಗ್ಗೆ ಪಾಪ ಇವರು ಏನು ಕಡಿಮೆ ಮಾಡಿಲ್ಲ, ಇರೋದ್ರಲ್ಲಿ ಒಳ್ಳೆ ಕ್ಯಾಮ್ರಾ ಕೊಟ್ಟರು, ಒಳ್ಳೆ ಗಿಂಬಲು, ಜಿಮ್ಮಿ ಪಮ್ಮಿ ಎಲ್ಲ ಏನು ಬೇಕು ತಗೊಳ್ಳಿ ಅಂತ. ಜಿಮ್ಮಿ ಕೊಟ್ವಿ, ಪಮ್ಮಿ ಎಕ್ವಿಪ್ಮೆಂಟ್ ಎಲ್ಲ ಕೊಟ್ಟರು. ಯಾಕಂದ್ರೆ ಸರ್ ನಾನು ಆಸ್ ಒಬ್ಬ DOP ಆಗಿ ನಾನು ಆಲೋಚನೆ ಮಾಡೋದು ಏನಪ್ಪಾ ಅಂದ್ರೆ, ನಾನು ಈ ಸಿನಿಮಾದಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದೀನಿ, ಈ ಸಿನಿಮಾದಿಂದ ನನಗೇನು ಬೆನಿಫಿಟ್? ನಂಬರ್ 1, ನಂಬರ್ 2 ಪೇಮೆಂಟ್ ಬೆನಿಫಿಟ್. ನಾಟ್ ಓನ್ಲಿ ಪೇಮೆಂಟ್, ಅದರಿಂದ ನನಗೆ ಹೆಸರು ಬೇಕು ಸರ್, ಒಂದು ಹೆಸರು ಬೇಕಾ ಹಂಗಂತ. ಯಾವ ಥರ ಶಾರ್ಟ್ ಕಂಪೋಸಿಷನ್ ಏನು ಅಂದಾಗ ಕುತ್ಕೊಂಡು ಸ್ಪಾಟಲ್ಲಿ ಹಿಂಗೋಗಿ ಇಲ್ಲಿ ಬರಲಿ ಹಿಂಗೆ ಬರಲಿ ಅಂತ ಇಬ್ರು ಡಿಸ್ಕಷನ್ ಮಾಡಿ 2 ಅಥವಾ 3 ಮಾನಿಟ್ರು ಒಂದು ಟೇಕು, ಅದರಲ್ಲಿ ಒಬ್ರು ಸೈಕಲ್ ಹೊಡೆದ್ರಂದ್ರೆ ರಿಟರ್ನ್ ಮತ್ತೆ ಅಲ್ಲಿಂದನೇ ಬರಬೇಕು, ರೀಟೇಕು. ಇಲ್ಲಿ ನೋಡಿ ಎಷ್ಟು ಸೆನ್ಸ್ ಇರ್ಬೇಕಂದ್ರೆ ಒಂದು DOPಗೆ ಎಲ್ಲ ನಾನು ಒಬ್ಬ ಕ್ಯಾಮ್ರಾ ಏನು ಅವ್ನು ಕ್ಯಾಮ್ರಾ ನೋಡ್ತಾನೆ, 1 more ಅಂತ ಹೋದ್ರೆ 20 ನಿಮಿಷ ಹೋಗುತ್ತೆ. ಇಲ್ಲೇನೋ ಒಂಚೂರು ಔಟ್ ಹೋಯ್ತಂದ್ರೆ ಫೋಕಸ್, ಅಯ್ಯೋ ಏನಿದು, ಅದ್ಯಾವುದೋ ಲೈಟ್ ಫೀಲ್ಡ್ ಬಂತಂದ್ರೆ ಅಯ್ಯೋ ಏನಿದು ಅಂದ್ರೆ ಅಲ್ಲಿಂದ ಅಲ್ಲಿಗೆ. ಇಲ್ಲಿ ಯಾರೋ ಒಂಚೂರು ಡೈಲಾಗ್ ಬಿಟ್ರು ಅಂದ್ರೆ 1 more. ಪಾಪ ಆರ್ಟಿಸ್ಟ್ಗಳು ಸಹ ಸಿಕ್ಕಾಪಟ್ಟೆ
ತುಂಬ ಹಾರ್ಡ್ ವರ್ಕ್ ಮಾಡಿದವರು ಆರ್ಟಿಸ್ಟು, ಡೈರೆಕ್ಟ್ರು. ಪಾಪ ಡೈರೆಕ್ಟ್ರು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ಬಿಟ್ರು. ಅದ್ರ ಜೊತೆಗೆ ಹ್ಯಾರಿ ಸರ್ ಬರ್ರಂತ ಬೆಳಗ್ಗೆನೆ ಬಂದು ನಿಂತ್ಕೊಂಡ್ಬಿಟ್ರು, ರೆಡಿನಾ ಅಂತೇಳಿ. ಅವ್ರ ಕಷ್ಟ ಅವ್ರಿಗೆ ಅಂದರೆ ಪಾಪ ಎಲ್ಲಿ ಏನು ಪ್ರೆಷರ್ ಮಾಡಲಿಲ್ಲ. ನೀಟಾಗಿ ನಾವು 3 ಡೇಸಲ್ಲಿ ಸಿನಿಮಾ ಮುಗಿಸಿದೀವಿ ಅಂತ ನಮಗೆ ಫೀಲೇ ಇಲ್ಲ. ಅಷ್ಟು ಚೆನ್ನಾಗಿ ನಾವು ಹಾರ್ಡ್ ವರ್ಕ್ ಮಾಡಿ ಅಷ್ಟು ಚೆನ್ನಾಗಿ ಇವತ್ತು ನಮ್ಮ ಸಿನಿಮಾ ನೋಡ್ತಾ ಇರುವಾಗ ರಿಯಲಿ ಐ ಆಮ್ ಸೋ ಹ್ಯಾಪಿ. ನನಗೆ ತುಂಬಾ ಖುಷಿಯಾಗಿದೆ. ಪರಿಶ್ರಮ ಅಷ್ಟೇ ಚೆನ್ನಾಗಿ ತುಂಬಾ ಖುಷಿಯಾಗಿದೆ. ಒಳ್ಳೆ ಕಡೆ ಒಂದೊಂದು ಎಕ್ಸ್ಪೆರಿಮೆಂಟ್ ಅನ್ನುವಂಥದ್ದನ್ನ ಮಾಡಿ ಇಷ್ಟು ಚೆನ್ನಾಗಿ ಕೊಡುವುದಷ್ಟು ಸುಲಭದ ಕೆಲಸ ಅಲ್ಲ. ಸೊ ಅದು ಅತ್ಯುತ್ತಮವಾಗಿ ಮೂಡಿ ಬಂದಿದೆ ಅನ್ನುವಂಥದ್ದು. ಸೊ ಮಾತಾಡ್ತಾ ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಸೊ ಕೊನೆಯದಾಗಿ ಏನ್ ಹೇಳ್ತೀರಿ ಸರ್ ಫೈನಲ್ ಆಗಿ? ಅದನ್ನೇನ್ ಕೇಳ್ತಿ, ಸಿನಿಮಾನ ಎಲ್ಲರೂ ನೋಡಿ ಅಂತ ಕೇಳ್ತೀನಿ. ಮೋರ್ ಇಂಪಾರ್ಟೆಂಟ್ಲಿ ಈಗ ಇಷ್ಟೊಳ್ಳೆ ಸಿನಿಮಾನ ಕೊಟ್ಟಿದ್ದೀವಿ. ಸದಭಿರುಚಿಯ ಸಿನಿಮಾ ಅಂದರೆ ಇದು. ಮನೆಯವರಲ್ಲಿ ಎಲ್ಲರೂ ಜೊತೆ ಕೂತ್ಕೊಂಡು ನೋಡೋ ಸಿನಿಮಾ ಇದು. ಒಂದು ಚಿಕ್ಕದೊಂದು ಪ್ರಸಂಗ ಇರುತ್ತೆ, ಆ ಸಿಚುವೇಶನ್ ಇಟ್ಕೊಂಡು ಹೆಂಗೆ ಎಕ್ಸ್ಪ್ಲೋರ್ಡ್ ಆಗಿ ಜೀವನ ಹೆಂಗೆ ಬದಲಾಗುತ್ತೆ ಅಂತ. ಎಸ್ಪೆಷಲಿ ಈ ಸಮಯದಲ್ಲಿ, ಈ ಕೊರೋನಾ ಇರೋ ಸಮಯದಲ್ಲಿ ಸಾಕಷ್ಟು ಜನರು ನಿರುದ್ಯೋಗಿಗಳಾಗಿದ್ದಾರೆ. ಹಾಗೆ ಅಡ್ಡದಾರಿ ಹಿಡಿತಾರೆ ಕೆಲವರು ಅವರಿಗೆ ಸರಿಯಾಗಿ ಬುದ್ಧಿವಾದ ಹೇಳೋಕ್ಕೂ ಸಿಗೋದಿಲ್ಲ. ಸೊ ಈ ಟೈಮಲ್ಲಿ ಈ ಸಿನಿಮಾದಲ್ಲಿ ಆ ಥರ ಒಂಥರ ಮೆಸೇಜ್ ಇದೆ. ಅದನ್ನು ನೋಡ್ಕೊಂಡು ನಾವು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡು ಮುಂದೆ ಹೋಗ್ಬೇಕಂತ ನಮ್ಮದೊಂದು ಮೆಸೇಜು ಇದೆ. ಜೊತೆಗೆ ಖಂಡಿತ ನಾನು ಬಂಡವಾಳ ಹಾಕಿದ್ದೀನಿ, ಅದ್ರ ಎಲ್ಲರೂ ಪರಿಶ್ರಮನೂ ಇದೆ. ಆ ಪರಿಶ್ರಮದ ಫಲ ನಮ್ಮ ಅಭಿಮಾನಿ ದೇವರುಗಳು ನಮಗೆ ಕೊಟ್ಟರೆ ತುಂಬ ಧನ್ಯವಾದ ಅಂತ ಹೇಳ್ತೀನಿ ನಾನು. ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಸರ್. ದಯವಿಟ್ಟು ಎಲ್ಲರೂ ನೋಡಿ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು. ಬಹಳಷ್ಟು ಪರಿಶ್ರಮ ಜೊತೆಗೆ ಎಲ್ಲ ಕಲಾವಿದರು ಕೂಡ ಅಷ್ಟೇ ಒಂದು ಕಷ್ಟಪಟ್ಟು ಮಾಡಿರುವಂತಹ ಸಿನಿಮಾ ಖಂಡಿತವಾಗ್ಲೂ ಯಶಸ್ಸಾಗುತ್ತೆ ಅನ್ನುವಂಥದ್ದು. ಸೊ ಈಗಾಗಲೇ ಬಿಫೋರ್ ಶ್ರೀ ಮೂಲಕ ವಿಶ್ವದಾದ್ಯಂತ ಯಾರು ಬೇಕಿದ್ರೂ ನೋಡುವಂತಹ ಒಂದು ಅವಕಾಶ ಸಿಕ್ಕಿದೆ. ಸೊ ಆ ಒಂದು ಅವಕಾಶವನ್ನು ಎಲ್ಲರೂ ಕೂಡ ಸದುಪಯೋಗ ಪಡಿಸಿಕೊಂಡು ನೋಡಲಿ, ಮೂಲಕ ಚಿತ್ರಗಿರಲಿ, ಜೊತೆಗೆ ತಮ್ಮ ಭವಿಷ್ಯದ ಪ್ರಾಜೆಕ್ಟ್ಗಳು ಕೂಡ ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ಮೂವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಎಸ್ ವೀಕ್ಷಕರೇ, ಇದು ಅದನ್ನೇನು ಕೇಳ್ತಿ ಸಿನಿಮಾ ತಂಡದ ಜೊತೆಗಿನ ಮಾತುಕತೆ. ಸೊ ಯಾವ ಥರ ಎಕ್ಸ್ಪೀರಿಯನ್ಸ್ ಇತ್ತು ಎಲ್ಲವನ್ನು ಕೂಡ ಶೇರ್ ಮಾಡಿಕೊಂಡ್ರು. ಸೊ ಈ ಸಿನಿಮಾ ಈಗ ನಮ್ಮ ವಿಫೋರ್ ಸ್ಟ್ರೀಮ್ OTTಯಲ್ಲಿ ರಿಲೀಸ್ ಆಗಿದೆ. ಸೊ ಯಾರೆಲ್ಲ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ವೋ ಈಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ರಾಯ್ಡ್ ಯೂಸರ್ಸ್ ಪ್ಲೇಸ್ಟೋರ್ನಿಂದ, ಹಾಗೆಯೇ ಆ್ಯಪಲ್ ಫೋನ್ ಯೂಸರ್ಸ್ ಆ್ಯಪಲ್ ಸ್ಟೋರಿಂದ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಈಗಲೇ ಸಿನಿಮಾವನ್ನು ನೋಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ವಿಫೋರ್ ನ್ಯೂಸ್. ನಮಸ್ಕಾರ.